ಹಲೋ ಮಕ್ಕಳೇ, ಹೇಗಿದ್ದೀರಿ? ಪ್ರಿಪರೇಟರಿ ಎಕ್ಸಾಮ್ ಎಲ್ಲ ಹೇಗಾಯ್ತು? ಇನ್ನೇನು ಕೆಲವೇ ದಿನದಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರುತ್ತೆ. ಕೆಲವು ಮಕ್ಕಳು ನಂಗೆ ಹೇಳ್ತಾ ಇದ್ರು, ಎಕ್ಸ್ಪೆರಿಮೆಂಟ್ಸ್ ತುಂಬಾ ಚೆನ್ನಾಗಿ ಮಾಡ್ತೀವಿ, ಬಟ್ ವೈವಾ ಕ್ವಶನ್ಸ್ ಆನ್ಸರ್ ಮಾಡೋದು ಕಷ್ಟ ಆಗತ್ತೆ ಅಂದ್ಬಿಟ್ಟು. ನಾನು ಇವಾಗಲೇ ಹೇಳಿದ್ದೀನಿ ನಿಮಗೆ, ನೀವು ಕರೆಂಟ್ ಎಲೆಕ್ಟ್ರಿಸಿಟಿ, ರೇ ಆಪ್ಟಿಕ್ಸ್, ಮೂವಿಂಗ್ ಚಾರ್ಜಸ್ ನ ಲಾಸ್ಟ್ ಪೋರ್ಷನ್ ಅಂದ್ರೆ ಗ್ಯಾಲೋನೋಮೀಟರ್, ಫಿಗರ್ ಆಫ್ ಮೆರಿಟ್ ಅಂಡ್ ಸೆಮಿ ಕಂಡಕ್ಟರ್ ಚಾಪ್ಟರ್ಸ್ ಓದ್ಕೊಂಡ್ರೆ ನಿಮಗೆ ವೈವಾ ಕ್ವಶನ್ಸ್ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಅದಲ್ಲದೆ ನಾವು 4 ವೈವಾ ಕ್ವಶನ್ಸ್ ಕೇಳ್ತಾ ಇರೋದು ಅಂಡ್ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಇರುತ್ತೆ ವೈವಾ ಕ್ವಶನ್ಸ್ ಯಾವತ್ತು. ಹಾಗಾಗಿ ಅಷ್ಟೊಂದೇನು ಟಫ್ ಇರೋದಿಲ್ಲ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ವೈವಾ ಕ್ವಶನ್ಸ್ ವಿತ್ ಆನ್ಸರ್ಸ್ ನ ಹೇಳ್ತಾ ಇದ್ದೀನಿ. ಎಲ್ಲಾ ಎಕ್ಸ್ಪೆರಿಮೆಂಟಿಗೆ ರಿಲೇಟೆಡ್ ಆಗಿರುವ ಮೋಸ್ಟ್ ಇಂಪಾರ್ಟೆಂಟ್ ವೈವಾ ಕ್ವಶನ್ಸ್ ವಿತ್ ಆನ್ಸರ್ಸ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ if this video is helpful, please like and share it with your friends. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಅಂಡ್ ಪ್ರೆಸ್ ಬೆಲ್ ಐಕಾನ್ ಟು ಗೆಟ್ ದಿ ನೋಟಿಫಿಕೇಶನ್ ಆಫ್ ಆಲ್ ದ ವಿಡಿಯೋಸ್. ಸೊ ನಾನು ಫಸ್ಟ್ ಲೈಟ್ ರಿಲೇಟೆಡ್ ಇರುವ ಎಕ್ಸ್ಪೆರಿಮೆಂಟ್ ನ ವೈವಾ ಕ್ವಶನ್ಸ್ ಹೇಳ್ತೀನಿ. ಸೊ ಫಸ್ಟ್ ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಮಿರರ್. ಸೊ ನಿಮ್ಗೆ ಏನ್ ಎಕ್ಸ್ಪೆರಿಮೆಂಟ್ ಇರುತ್ತೆ ಅದಕ್ಕೆ ರಿಲೇಟೆಡ್ ವೈವಾ ಕ್ವಶನ್ಸ್ ಇರುತ್ತೆ. ಸೊ ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಮಿರರ್ ಅಂದ್ರೆ ಯಾವ್ದೆಲ್ಲ ಎಕ್ಸ್ಪೆರಿಮೆಂಟ್ ಕ್ವಶನ್ಸ್ ಕೇಳ್ತೀವಿ ಅಂತ ಹೇಳಿ ಹೇಳ್ತೀನಿ ನಾನಿಲ್ಲಿ. ಸೊ ಪೆನ್ ಅಂಡ್ ಪೇಪರ್ ಇಟ್ಕೊಂಡು ನೋಟ್ ಮಾಡ್ಕೊಳ್ಳಿ, ಎಲ್ಲಾ ಕ್ವಶನ್ಸ್ ವಿತ್ ಆನ್ಸರ್ಸ್ ನ ಬರ್ಕೊಳ್ಳಿ ಅಂಡ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇನ್ನ ಟೈಮ್ ಇದೆ, ಸೊ ಪ್ರಾಕ್ಟೀಸ್ ಮಾಡ್ಕೋಬಹುದು. ನೀಟಾಗಿ ಪ್ರಾಕ್ಟೀಸ್ ಮಾಡಿ ಆನ್ಸರ್ ಹೇಳಿ ಅಂಡ್ 4 ಮಾರ್ಕ್ಸ್ ನಿಮ್ದು ಹಾಕೊಳ್ಳಿ. ಸೊ ನಾವು ಫಸ್ಟ್ ಒನ್, ವಾಟ್ ಈಸ್ ಕಾನ್ಕೇವ್ ಮಿರರ್ ಅಂತ ಹೇಳಿ ಕೇಳುವ ಚಾನ್ಸಸ್ ಇರುತ್ತೆ. A spherical mirror whose reflecting surface is towards the center of sphere, of which mirror is a part, is called concave mirror. ಇದು ನೀವು ಆಲ್ರೆಡಿ ಬರ್ಕೊಂಡಿರ್ತೀರಾ, ನಿಮ್ಮ ಕ್ಲಾಸ್ ವರ್ಕ್ ಅಲ್ಲೂ ಇರುತ್ತೆ. ಡಿಫೈನ್ ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಮಿರರ್. ಸೊ ಕಾನ್ಕೇವ್ ಮಿರರ್ ಅಂದ್ರೆ ಏನು, ಡೆಫಿನೇಷನ್ ಹೇಳಿ ಅಂತ ಕೇಳ್ಬೋದು. ಇಟ್ ಈಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಅಂಡ್ ಪ್ರಿನ್ಸಿಪಾಲ್ ಫೋಕಸ್ ಆಫ್ ದಿ ಕಾನ್ಕೇವ್ ಮಿರರ್. ವಾಟ್ ಈಸ್ ಅ ರಿಲೇಷನ್ ಬಿಟ್ವೀನ್ ರೇಡಿಯಸ್ ಆಫ್ ಕರ್ವೇಚರ್ ಅಂಡ್ ಫೋಕಲ್ ಲೆಂತ್? ಸೊ ಎಫ್ ಇಸ್ ಈಕ್ವಲ್ ಟು r/2, ಅಥವಾ ನೀವು r is 2f ಅಂತಲೂ ಹೇಳ್ಬೋದು. ಸೊ ಎಫ್ ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಮಿರರ್ ಇಸ್ ಹಾಫ್ ಆಫ್ ದಿ ರೇಡಿಯಸ್ ಆಫ್ ಕರ್ವೇಚರ್. ವಾಟ್ ಈಸ್ ದ ನೇಚರ್ ಆಫ್ ಇಮೇಜ್ ಫಾರ್ಮ್ ಬೈ ಕಾನ್ಕೇವ್ ಮಿರರ್ ವೆನ್ ಅನ್ ಆಬ್ಜೆಕ್ಟ್ ಇಸ್ ಕೆಪ್ಟ್ ಬಿಟ್ವೀನ್ ಎಫ್ ಅಂಡ್ 2f? ಎಫ್ ಮತ್ತೆ 2f ಮಿಡ್ಲಲ್ಲಿ ನಾವು ಇಟ್ಟಾಗ ಆಬ್ಜೆಕ್ಟ್ ನ ಯಾವ ಟೈಪ್ ಆಫ್ ಇಮೇಜ್ ಸಿಗುತ್ತೆ? ಸೊ ಇಮೇಜ್ ಸಿಗೋದಿಲ್ಲಿ ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ. ಎಫ್ ಮತ್ತೆ 2f ಮಿಡ್ಲಲ್ಲಿ ನಾವು ಒಂದು ಆಬ್ಜೆಕ್ಟ್ ನ ಇಟ್ಟಾಗ ನಮ್ಗೆ ಸಿಗುವ ಇಮೇಜ್ ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ. ನಾವು ಎಕ್ಸ್ಪೆರಿಮೆಂಟ್ ಮಾಡುವಾಗ್ಲೂ ನಾವೇನ್ ಮಾಡ್ತೀವಿ ಅಂದ್ರೆ ಅಪ್ರಾಕ್ಸಿಮೇಟ್ ಫೋಕಲ್ ಲೆಂತ್ ಫೈಂಡ್ ಔಟ್ ಮಾಡಿರ್ತೀವಿ. ಅದರ ಒಂದು ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ, ಆಬ್ಜೆಕ್ಟ್ ಪಿನ್ ಅನ್ನ ಎಫ್ ಮತ್ತೆ 2f ಮಿಡ್ಲಲ್ಲಿ ಇಟ್ಕೋತೀವಿ. ಅಥವಾ ನೀವು ಸೋರ್ಸ್ ಮೆಥಡ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವೇನ್ ಮಾಡ್ತೀರಾ, ಮೆಶ್ ಅನ್ನ ಎಫ್ ಅಂಡ್ 2f ಮಿಡ್ಲಲ್ಲಿ ಇಡ್ತೀರಾ. ಸೊ ನಿಮ್ಗೆ ಸಿಗುವ ಇಮೇಜ್ ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ. ಕಾನ್ಕೇವ್ ಮಿರರ್ is used as shaving mirror. Why? So we know that concave mirror is used as shaving mirror, or it is used by dentist as well as ENT. ಏನಕ್ಕೆ ನಾವು ಶೇವಿಂಗ್ ಮಿರರ್ ಆಗಿ ಯೂಸ್ ಮಾಡ್ತೀವಿ ಅಂತೇಳಿ ಕೇಳ್ಬೋದು. ಏನಕ್ಕೆ ಅಂದ್ರೆ ನಾವು ವೆನ್ ಫೇಸ್ ಲೈಸ್ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಅಂಡ್ ಪೋಲ್ ಆಫ್ ಎ ಕಾನ್ಕೇವ್ ಮಿರರ್ ಅಂಡ್ ಇರೆಕ್ಟ್ ಅಂಡ್ ಎನ್ಲಾರ್ಜ್ಡ್ ಇಮೇಜ್ ಆಫ್ ದ ಫೇಸ್ ಇಸ್ ಫಾರ್ಮ್ಡ್. ನಮ್ಗೆ ಯಾವ ತರ ಇಮೇಜ್ ಸಿಗುತ್ತೆ, ಇಲ್ಲಿ ಇರೆಕ್ಟ್ ಆಗಿರುತ್ತೆ, ಸ್ಟ್ರೇಟ್ ಆಗಿರುತ್ತೆ. ಓಕೆ, ನಮ್ಗೆ ಆ ಇಮೇಜ್ ಸ್ಟ್ರೈಟ್ ಆಗಿತ್ತು ಅಂದ್ರೆ ನಿಮ್ಗೆ ನೋಡಕ್ ಆಗತ್ತೆ, ಇಲ್ಲ ಉಲ್ಟಾ ಆಯ್ತು ಅಂದ್ರೆ ನೋಡಕ್ ಕಷ್ಟ ಆಗತ್ತೆ ಅಲ್ವಾ. ಸೊ ನಮ್ಗೆ ಶೇವಿಂಗ್ ಮಿರರ್ ಅಂದ್ರೆ ನಮ್ ಫೇಸ್ ಅಲ್ಲಿರೋ ಪೋರ್ಸ್, ಚಿಕ್ಕ ಏನೋ ಪೋರ್ಸ್ ಇತ್ತು ಅಂದ್ರೆ ನೋಡ್ಕೋಬಹುದು. ಸೊ ಡೆಂಟಿಸ್ಟ್ಗಳು ಹಲ್ಲಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡಕ್ಕೆ, ಅಥವಾ ENT ಸ್ಪೆಷಲಿಸ್ಟ್ ಪರ್ಟಿಕ್ಯುಲರ್ ಇದನ್ನ ENT ಅವ್ರು ಏನ್ ಮಾಡ್ತಾರೆ ಅಂದ್ರೆ ಏನ್ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡಕ್ಕೆ ಈ ಮಿರರ್ ನ ಯೂಸ್ ಮಾಡೋದ್ರಿಂದ ಅದು ಇರೆಕ್ಟ್ ಇಮೇಜ್ ಕೊಡ್ಬೇಕಾಗತ್ತೆ. ವಾಟ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್? ಇದೆಲ್ಲ ನಿಮ್ಮ ಚಾಪ್ಟರ್ ಅಲ್ಲಿ ಇರುತ್ತೆ, ಸೊ ನಿಮ್ ಕ್ಲಾಸ್ ವರ್ಕ್ ಅಲ್ಲಿ ಇರುತ್ತೆ. ವಾಟ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್? ಇಟ್ ಈಸ್ ಅ ರೇಡಿಯಸ್ ಆಫ್ ಸ್ಫಿಯರ್ ಆಫ್ ವಿಚ್ ದ ಗಿವನ್ ಕಾನ್ಕೇವ್ ಮಿರರ್ ಈಸ್ ಅ ಪಾರ್ಟ್. ಆರ್ ವಾಟ್ ಈಸ್ ಅ ಸೆಂಟರ್ ಆಫ್ ಕರ್ವೇಚರ್ ಅಂತ ಕೇಳ್ಬೋದು. ಇಟ್ ಈಸ್ ಅ ಸೆಂಟರ್ ಆಫ್ ಸ್ಫಿಯರ್ ಆಫ್ ವಿಚ್ ಗಿವನ್ ಕಾನ್ಕೇವ್ ಮಿರರ್ ಈಸ್ ಅ ಪಾರ್ಟ್. ವಾಟ್ ಈಸ್ ಅ ಪೋಲ್ ಆಫ್ ದಿ ಕಾನ್ಕೇವ್ ಮಿರರ್ ಅಂತ ಕೇಳ್ಬೋದು. ಪೋಲ್ ಅಂದ್ರೆ ಸೆಂಟರ್ ಆಫ್ ದಿ ಮಿರರ್ ಇಸ್ ಕಾಲ್ಡ್ ಆಸ್ ಪೋಲ್. ಅಂಡ್ ವಾಟ್ ಈಸ್ ಪ್ರಿನ್ಸಿಪಾಲ್ ಫೋಕಸ್ ಅಂತ ಹೇಳಿ ಕೇಳ್ಬೋದು. ವಾಟ್ ಈಸ್ ಫೋಕಲ್ ಲೆಂತ್ ಅಂತ ಹೇಳಿ ಕೇಳ್ಬೋದು. ಇದೆಲ್ಲ ನಿಮ್ಮ ಚಾಪ್ಟರ್ ಅಲ್ಲಿ ಇರುವಂತದ್ದು. ಓಕೆ, ವಾಟ್ ಈಸ್ ಅ ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್? r is equal to 2f. How do you distinguish between
how do you distinguish between convex and concave mirror without touching? ಸೊ ಟಚ್ ಮಾಡದೆ ನಾವು ಹೆಂಗ್ ಹೇಳ್ತೀವಿ ಅಂತ ಹೇಳಿ. ಸೊ ಇಫ್ ದ ಇಮೇಜ್ ಫಾರ್ಮ್ಡ್ ಬೈ ದಿ ಮಿರರ್ ಇಸ್ ಸ್ಮಾಲ್ ಇನ್ ಸೈಜ್, ವರ್ಚುವಲ್ ಅಂಡ್ ಎರೆಕ್ಟ್ ಫಾರ್ ಆಲ್ ಪಾಸಿಬಲ್ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್, ದೆನ್ ಇಟ್ ಈಸ್ ಕಾನ್ವೆಕ್ಸ್ ಮಿರರ್. ಸೊ ಇಮೇಜ್ ಸೈಜ್ ಸ್ಮಾಲ್ ಇತ್ತು ಅಂದಾಗ ಅಥವಾ ವರ್ಚುವಲ್ ಅಂಡ್ ಇರೆಕ್ಟ್ ಇತ್ತು, ಎಲ್ಲಾ ಪೊಸಿಷನ್ ಅಲ್ಲೂ ವರ್ಚುವಲ್ ಅಂಡ್ ಇರೆಕ್ಟ್ ಇತ್ತು ಅಂದ್ರೆ ಅದು ಕಾನ್ವೆಕ್ಸ್ ಮಿರರ್ ಆಗಿರುತ್ತೆ. ಸೊ ನಮಗೆ ಗೊತ್ತು ಕಾನ್ವೆಕ್ಸ್ ಮಿರರ್ ನ ನಾವು ರೇರ್ ವ್ಯೂ ಮಿರರ್ ಆಗಿ ಯೂಸ್ ಮಾಡ್ತೀವಿ, ವೆಹಿಕಲ್ಸ್ ನ ರೇರ್ ವ್ಯೂ ಮಿರರ್ ಆಗಿ ಯೂಸ್ ಮಾಡ್ತೀವಿ. ಅಲ್ಲಿ ಇಮೇಜ್ ಯಾವ ತರ ಇರುತ್ತೆ ಅಂದ್ರೆ ಅದು ವರ್ಚುವಲ್ ಆಗಿರುತ್ತೆ, ಡಿಮಿನಿಷ್ಡ್ ಇರುತ್ತೆ ಅಲ್ವಾ. ವರ್ಚುವಲ್ ಅಂಡ್ ಡಿಮಿನಿಷ್ಡ್ ಇರುತ್ತೆ ಆಸ್ ವೆಲ್ ಆಸ್ ಎರೆಕ್ಟ್ ಇರುತ್ತೆ. ಸೊ ಹಂಗಾಗಿ ಇದು ಕಾನ್ವೆಕ್ಸ್ ಮಿರರ್. ಅದರ್ವೈಸ್ ಇಟ್ ಈಸ್ ಅ ಕಾನ್ಕೇವ್ ಮಿರರ್. ಅಥವಾ if the reflecting surface is hollow, it is concave. If the reflecting surface is bulged, it is convex. Okay, hollow ಆಗಿತ್ತು ಅಂದ್ರೆ ಅದು ಕಾನ್ಕೇವ್ ಆಗಿರುತ್ತೆ, bulged ಅಂತ ಹೇಳಿ ಇತ್ತು ಅಂದ್ರೆ ಅದು ಕಾನ್ವೆಕ್ಸ್ ಆಗಿರುತ್ತೆ. What difference will you find in the virtual image formed by concave and convex mirrors? In a concave mirror, virtual image is always enlarged. In a convex mirror, virtual image is always diminished. ಎರಡರಲ್ಲೂ ವರ್ಚುವಲ್ ಇಮೇಜ್ ಪ್ರೊಡ್ಯೂಸ್ ಆಗಿರುತ್ತೆ, ಬಟ್ ಹೆಂಗಿರುತ್ತೆ, ಕಾನ್ಕೇವ್ ಮಿರರ್ ಅಲ್ಲಿರೋ ವರ್ಚುವಲ್ ಇಮೇಜ್ ಯಾವತ್ತು ಎನ್ಲಾರ್ಜ್ಡ್ ಆಗಿರುತ್ತೆ. ಅದಕ್ಕೋಸ್ಕರ ಡೆಂಟಿಸ್ಟ್, ENT ಅವರೆಲ್ಲ ಯೂಸ್ ಮಾಡ್ತಾರೆ ಅದನ್ನ. ಅಥವಾ ನಾವು ಶೇವಿಂಗ್ ಮಿರರ್ ಆಗಿ ಯೂಸ್ ಮಾಡ್ತೀವಿ ಕಾನ್ಕೇವ್ ಮಿರರ್. ಕಾನ್ವೆಕ್ಸ್ ಮಿರರ್ ನ ರೇರ್ ವ್ಯೂ ಮಿರರ್ ಆಗಿ ಯೂಸ್ ಮಾಡೋದ್ರಿಂದ ಅದು ಯಾವತ್ತು ಡಿಮಿನಿಷ್ಡ್ ಇಮೇಜ್ ನ ಕೊಡುತ್ತೆ. ವರ್ಚುವಲ್ ಇಮೇಜ್ ಆಲ್ವೇಸ್ ಡಿಮಿನಿಷ್ಡ್ ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಮಿರರ್. ಸೊ ಇಲ್ಲಿ ನೀವು ಅಪ್ಲೈ ಮಾಡ್ಕೋಬೇಕು, ನಾಲೆಜ್ ನ ಯೂಸ್ ಮಾಡ್ಕೋಬೇಕಾಗುತ್ತೆ ಆನ್ಸರ್ ಮಾಡುವಾಗ. ನೇಮ್ ದಿ ಕಾಮನ್ ಯೂಸ್ ಆಫ್ ಕಾನ್ಕೇವ್ ಮಿರರ್. ನಾನು ಆಲ್ರೆಡಿ ಹೇಳಿದ್ದೀನಿ ಕಾನ್ಕೇವ್ ಮಿರರ್ ಎಲ್ಲಿ ಯೂಸ್ ಮಾಡ್ತೀವಿ, ಶೇವಿಂಗ್ ಮಿರರ್ ಆರ್ ಯೂಸ್ಡ್ ಬೈ ಡೆಂಟಿಸ್ಟ್ ಅಂಡ್ ENT ಅಂಡ್ ಆಸ್ ಅ ರಿಫ್ಲೆಕ್ಟರ್ ಇನ್ ಅ ವೆಹಿಕಲ್ ಹೆಡ್ಲೈಟ್ಸ್. ವಾಟ್ ಈಸ್ ಅ ವ್ಯಾಲ್ಯೂ ಆಫ್ ಫೋಕಲ್ ಲೆಂತ್ ಫಾರ್ ಅ ಪ್ಲೇನ್ ಮಿರರ್? ಪ್ಲೇನ್ ಮಿರರ್ ನ ಫೋಕಲ್ ಲೆಂತ್ ಎಷ್ಟು? ಇಟ್ ಈಸ್ ಇನ್ಫಿನಿಟಿ. ಪ್ಲೀಸ್ ನೋಟ್ ಡೌನ್ ದಿಸ್. F is equal to infinity. Okay, focal length is infinity for plane mirror, or radius of curvature is infinity for plane mirror. Does a concave mirror forms a virtual image? Yes, concave mirror produces virtual image when it is placed between, when the object is placed between P and F. ನಾವು ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ನ ಕೆಲವೊಂದು ವೈವಾ ಕ್ವೆಶ್ಚನ್ಸ್ ವಿತ್ ಆನ್ಸರ್ಸ್ ನೋಡೋಣಂತೆ. ಸೊ ಫಸ್ಟ್, ವಾಟ್ ಈಸ್ ಕಾನ್ವೆಕ್ಸ್ ಲೆನ್ಸ್? A lens which is thick in the middle and thin at the edges is called as convex lens. ಈ ಡೆಫಿನೇಷನ್ ನ ಹೇಳ್ಬೇಕು ನೀವು. ಏನು ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಈ ತರ ಇರುತ್ತೆ, ಥಿಕ್ ಅಟ್ ದಿ ಮಿಡಲ್ ಅಂಡ್ ಥಿನ್ ಅಟ್ ದಿ ಎಡ್ಜಸ್. ಡಿಫೈನ್ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್. ಇವಾಗಲೇ ಹೇಳಿದೀನಿ, ಇಟ್ ಈಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಅಂಡ್ ಪ್ರಿನ್ಸಿಪಲ್ ಫೋಕಸ್ ಆಫ್ ಕಾನ್ವೆಕ್ಸ್ ಲೆನ್ಸ್. ಪೋಲ್ ಅಥವಾ ಇಲ್ಲಿ ಆಪ್ಟಿಕ್ ಸೆಂಟರ್ ಅಂತೀವಿ, ಇಲ್ಲಿ ಆಪ್ಟಿಕ್ ಸೆಂಟರ್ ಅಂಡ್ ಪ್ರಿನ್ಸಿಪಲ್ ಫೋಕಸ್. Can a convex lens be used as magnifier? Yes. When an object is placed between pole and principal focus, the image is virtual, erect and enlarged, and hence it can be used as magnifier. So ನಮಗೆ ಗೊತ್ತಿರುತ್ತೆ, ಇದು ನಾವು ಆಸ್ಟ್ರೋಲಾಜರ್ ಯೂಸ್ ಮಾಡ್ತಾರೆ, ಪಾಮ್ ಅಲ್ಲಿ ಏನೇ ಲೈನ್ಸ್ ನೋಡಕ್ಕೆ ಆಸ್ಟ್ರೋಲಾಜರ್ ಯೂಸ್ ಮಾಡ್ತಾರಲ್ವಾ, ಅಥವಾ ನಾವು ರೀಡಿಂಗ್ ಲೆನ್ಸ್ ಆಗಿ ಯೂಸ್ ಮಾಡ್ತೀವಿ. ಸೊ ಕಾನ್ವೆಕ್ಸ್ ಲೆನ್ಸ್ ಯೂಸ್ಡ್ ಆಸ್ ಅ ಮ್ಯಾಗ್ನಿಫೈಯರ್. ಬಟ್ ಏನು ಅಂದ್ರೆ ಆಬ್ಜೆಕ್ಟ್ ಎಲ್ಲಿರಬೇಕು, ಇಟ್ ಈಸ್ ಟೂ ಕ್ಲೋಸ್ ಟು ದಿ ಲೆನ್ಸ್. ಸೊ ಆಬ್ಜೆಕ್ಟ್ ಲೈಸ್ ಬಿಟ್ವೀನ್ P and F. ವಿಚ್ ಕಾನ್ವೆಕ್ಸ್ ಲೆನ್ಸ್ ಹ್ಯಾಸ್ ಮೋರ್ ಫೋಕಲ್ ಲೆಂತ್, ಥಿಕ್ ಲೆನ್ಸ್ ಆರ್ ಥಿನ್ ಲೆನ್ಸ್? ಥಿನ್ನರ್ ದಿ ಲೆನ್ಸ್, more will be the focal length. So thin convex lens is having more focal length. Name the common use of convex lens ಅಂತ ಹೇಳಿ ಕೇಳಬಹುದು. ಕಾನ್ವೆಕ್ಸ್ ಲೆನ್ಸ್ ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಕಾನ್ವೆಕ್ಸ್ ಲೆನ್ಸ್ ಈಸ್ ಯೂಸ್ಡ್ ಆಸ್ ಅ ರೀಡಿಂಗ್ ಲೆನ್ಸ್ ಆರ್ ಇನ್ ಟೆಲಿಸ್ಕೋಪ್ಗಳಲ್ಲಿ, ಮೈಕ್ರೋಸ್ಕೋಪ್ಗಳಲ್ಲೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ. ಆಬ್ಜೆಕ್ಟಿವ್ ಲೆನ್ಸ್, ಐಪೀಸ್ ಲೆನ್ಸ್ ಎಲ್ಲ ಕಾನ್ವೆಕ್ಸ್ ಲೆನ್ಸ್ ಅಥವಾ ರೀಡಿಂಗ್ ಲೆನ್ಸ್ ಆಗಿ ಯೂಸ್ ಮಾಡ್ತೀವಿ. ವಾಟ್ ಈಸ್ ಅ ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್? ಪವರ್ ಆಫ್ ಲೆನ್ಸ್ ನ ಯೂನಿಟ್ ಏನು? ಡಯಾಪ್ಟರ್. ಸೊ ವಾಟ್ ಈಸ್ ಲೆನ್ಸ್ ಅಂತ ಹೇಳಿ ಕೇಳಬಹುದು. ಲೆನ್ಸ್ ಇಸ್ ಅನ್ ಆಪ್ಟಿಕಲ್ ಮೀಡಿಯಂ ಬೌಂಡೆಡ್ ಬೈ ಟೂ ಸರ್ಫೇಸಸ್ ಆಫ್ ವಿಚ್ ಅಟ್ ಲೀಸ್ಟ್ ಒನ್ ಈಸ್ ಸ್ಪೆರಿಕಲ್. When is a image real and enlarged and inverted in case of convex lens? ಯಾವಾಗ ರಿಯಲ್, enlarged and inverted image ಸಿಗುತ್ತೆ? When an object is between F and 2F. Okay. Can a convex lens be used as magnifier? Yes. Does focal length of convex lens depends on its thickness? Yes. Thick lens has small focal length and thin lens has large focal length. Is convex lens diverging or converging lens? This is very important question. Convex lens is a converging lens.
ಡಿಫೈನ್ ಪ್ರಿನ್ಸಿಪಲ್ ಫೋಕಸ್ ಆಫ್ ಲೆನ್ಸ್ ಅಂತ ಹೇಳಿ ಕೇಳ್ಬೋದು, ಅದನ್ನು ನೋಡ್ಕೊಳ್ಳಿ. ಸೊ ಪ್ಯಾರಲಲ್ ರೇಸ್ ಅಂದ್ರೆ ಎಲ್ಲಾ ರೇಸ್ ಪ್ಯಾರಲಲ್ ಆಗಿ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿರುತ್ತೆ. ಪ್ಯಾರಲಲ್ ರೇಸ್ ಆಫ್ಟರ್ refraction converges to a point on the principal axis. That point is called as principal focus. Or if the ray starts from the principal focus, okay, the incident ray which starts from the principal focus, after refraction all those rays moves parallel. Okay, ಅಂದ್ರೆ ಇವಾಗ ಪ್ಯಾರಲಲ್ ರೇಸ್ ಅಂದ್ರೆ ಈ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ ಅಂದ್ಬಿಟ್ಟು ಇನ್ಫಿನಿಟಿ ಅಲ್ಲಿ ಇತ್ತು ಅಂದ್ರೆ ಪ್ಯಾರಲಲ್ ರೇಸ್ ಬರುತ್ತೆ. ಓಕೆ, ಸೊ ವೆನ್ ಆಬ್ಜೆಕ್ಟ್ ಈಸ್ ಅಟ್ ಇನ್ಫೈನೈಟ್, ದೆನ್ all those rays after refraction converges to a point. That point is called as principal focus. ಆ ಪಾಯಿಂಟ್ ಅಲ್ಲಿ ನಮಗೆ ಇಮೇಜ್ ಸಿಗುತ್ತೆ, ರಿಯಲ್ ಇಮೇಜ್ ಸಿಗುತ್ತೆ. ಅಥವಾ ಆಬ್ಜೆಕ್ಟ್ ನ ನೀವು ಪ್ರಿನ್ಸಿಪಲ್ ಫೋಕಸ್ ಅಲ್ಲಿ ಇಟ್ಟಾಗ ನಮ್ಗೆ ಇಮೇಜ್ ಎಲ್ಲಿ ಸಿಗುತ್ತೆ? ಇನ್ಫಿನಿಟಿಯಲ್ಲಿ ಸಿಗುತ್ತೆ. ಓಕೆ, ವಾಟ್ ಕೈಂಡ್ ಆಫ್ ಲೆನ್ಸ್ ಕ್ಯಾನ್ ಪ್ರೊಡ್ಯೂಸ್ಡ್ ಬೋತ್ ರಿಯಲ್ ಅಂಡ್ ವರ್ಚುವಲ್ ಇಮೇಜ್? ದಟ್ ಈಸ್ ಕಾನ್ವೆಕ್ಸ್ ಲೆನ್ಸ್. ಹೌ ಡಸ್ ಪವರ್ ಆಫ್ ಲೆನ್ಸ್ ಇಸ್ ರಿಲೇಟೆಡ್ ಟು ಇಟ್ಸ್ ಫೋಕಲ್ ಲೆಂತ್? P is equal to 1 by F. Reciprocal of focal length is called as power. What type of image is produced by the convex lens anta kelbodu. See, convex lens produces both type of images, real as well as virtual. So if the object is placed in between principal focus and optic center, then it produces virtual image. Otherwise it will produce as real image. Eradu tara image produce ಮಾಡುತ್ತೆ convex lens. Next question, what type of lens is used in magnifying glass ಅಂತ ಹೇಳಿ ಕೇಳ್ಬೋದು. ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಲ್ಲಿ ಯಾವ ಲೆನ್ಸ್ ಯೂಸ್ ಮಾಡ್ತೀವಿ? ಕಾನ್ವೆಕ್ಸ್ ಲೆನ್ಸ್. ಈ ತರ ಕ್ವಶನ್ಸ್ ಕಾನ್ವೆಕ್ಸ್ ಲೆನ್ಸ್ ಅಂಡ್ ಕಾನ್ಕೇವ್ ಮಿರರ್ ಅಲ್ಲೆಲ್ಲ ಇರುತ್ತೆ. ಸೊ ಡಿಫೈನ್ ಪವರ್ ಆಫ್ ಲೆನ್ಸ್ ಅಂತ ಕೇಳ್ಬೋದು. ಸೊ ದ ಪವರ್ ಆಫ್ ಲೆನ್ಸ್ ಅಂದ್ರೆ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಇಸ್ ಪವರ್ ಆಫ್ ಲೆನ್ಸ್. ಬಟ್ ಹೆಂಗ್ ಡಿಫೈನ್ ಮಾಡ್ತೀವಿ? ಇಟ್ ಈಸ್ ಅ ಎಬಿಲಿಟಿ ಆಫ್ ಲೆನ್ಸ್ ಟು ಕನ್ವರ್ಜ್ ಆರ್ ಡೈವರ್ಜ್ ದಿ ಇನ್ಸಿಡೆಂಟ್ ಬೀಮ್ ಆಫ್ ಲೈಟ್. Okay, so ability of lens to converge or diverge the beam of light is called as power of lens. ಅಥವಾ ನೀವು ಎಕ್ಸ್ಪೆರಿಮೆಂಟ್ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಮಾಡ್ತಿದ್ದೀರಾ ಅಂದ್ರೆ ವಾಟ್ ಈಸ್ ರಿಫ್ರಾಕ್ಷನ್ ಅಂತ ಕೇಳ್ಬೋದು, ಡಿಫೈನ್ ರಿಫ್ರಾಕ್ಷನ್ ಅನ್ಬೋದು. ಅಥವಾ ಕಾನ್ಕೇವ್ ಮಿರರ್ ಅಂದಾಗ ಡಿಫೈನ್ ರಿಫ್ಲೆಕ್ಷನ್ ಅಂತ ಹೇಳಿ ಕೇಳ್ಬೋದು. ಅಂಡ್ ಸೊ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಕಾನ್ಕೇವ್ ಮಿರರ್ ಅಲ್ಲಿ ಕೆಲವೊಂದು ಬೇಸಿಕ್ ಡೆಫಿನೇಷನ್ ಗಳು ಕೇಳ್ಬೋದು ನಿಮಗೆ. ಮ್ಯಾಗ್ನಿಫಿಕೇಶನ್ ಬಗ್ಗೆ ಕೇಳ್ಬೋದು ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬಗ್ಗೆ ಕೇಳ್ಬೋದು. ಸೊ ನೀವು ರೇ ಆಪ್ಟಿಕ್ಸ್ ಓದಿ ಸ್ವಲ್ಪ ಡೆಫಿನೇಷನ್ ಗಳೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಈ ಎರಡು ಎಕ್ಸ್ಪೆರಿಮೆಂಟ್ ಗೆ ಆನ್ಸರ್ ಮಾಡಬಹುದು. ನೆಕ್ಸ್ಟ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಗೆ ರಿಲೇಟೆಡ್ ಇರುವ ವೈವಾ ಕ್ವಶನ್ಸ್ ವಿತ್ ಆನ್ಸರ್ಸ್ ನ ನೋಡೋಣಂತೆ. ಸೊ ಡಿಫೈನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ ಅಂತ ಹೇಳಿ ಕ್ವಶನ್ಸ್ ಕೇಳ್ಬೋದು. ಅದು ಕೇಳುವ ಚಾನ್ಸಸ್ ತುಂಬಾನೇ ಇದೆ. ಯಾಕಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಮಾಡ್ತಾ ಇದ್ದೀರಾ ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಅಂದ್ರೆ ಫಸ್ಟ್ ಕ್ವಶನ್ ಅದಿರುತ್ತೆ, ಡಿಫೈನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿ. ಸೊ ಅವಾಗ ನೀವು ಯಾವ ಡೆಫಿನೇಷನ್ ಹೇಳಬೇಕು? ನೀವು ಎರಡು ಡೆಫಿನೇಷನ್ ಹೇಳ್ಬೋದು ಇಲ್ಲಿ. ಒಂದು, ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಅ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್, ಸ್ನೆಲ್ಸ್ ಲಾ ಹೇಳ್ಬೋದು. ಇಲ್ಲ ನೀವು ರೇಷಿಯೋ ಆಫ್ ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಟು ದಿ ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಂ ಅಂತಲೂ ಹೇಳ್ಬೋದು. ಅಂದ್ರೆ N is equal to C/V ಈ ಡೆಫಿನೇಷನ್ ಹೇಳ್ಬೋದು. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀರಾ ಅಂದ್ರೆ ಅಲ್ಲಿ ನೀವು ಕಾನ್ಕೇವ್ ಮಿರರ್ ಯೂಸ್ ಮಾಡ್ತಿದ್ದೀರಾ ಅಥವಾ ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡ್ತೀರಿ. ಸೊ ಅವಾಗ ನಿಮ್ಗೆ ವಾಟ್ ಈಸ್ ಕಾನ್ವೆಕ್ಸ್ ಲೆನ್ಸ್, ವಾಟ್ ಈಸ್ ಕಾನ್ಕೇವ್ ಮಿರರ್, ಈ ತರದೆಲ್ಲ ಕ್ವಶನ್ಸ್ ಬರುತ್ತೆ. ಅಂಡ್ ಡಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಹ್ಯಾವ್ ಯೂನಿಟ್ ಅಂತ ಕೇಳ್ತಾರೆ. ಸೊ ನೋ, ರಿಫ್ರಾಕ್ಟಿವ್ ಇಂಡೆಕ್ಸ್ ಹ್ಯಾಸ್ ನೋ ಯೂನಿಟ್. ಯಾಕೆ ಅಂದ್ರೆ ಇಟ್ ಈಸ್ ಅ ರೇಷಿಯೋ ಆಫ್ C/V. ಸಿ ಅಂಡ್ ವಿ ಎರಡರದ್ದು ಯೂನಿಟ್ ಕ್ಯಾನ್ಸಲ್ ಆಗುತ್ತೆ. ಅಥವಾ sin I/sin R ಎರಡಕ್ಕೂ ಯೂನಿಟ್ ಇರಲ್ಲ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಯೂನಿಟ್ ಲೆಸ್ ಕ್ವಾಂಟಿಟಿ. ಓಕೆ, ಅದಕ್ಕೆ ಏನು ಯೂನಿಟ್ ಇರಲ್ಲ. ಸ್ಟೇಟ್ ಸ್ನೆಲ್ಸ್ ಲಾ ಅಂತ ಕೇಳ್ಬೋದು. ನಾನು ಇವಾಗಲೇ ಹೇಳಿದ್ದೀನಿ, sin I/sin R is equal to constant called as refractive index. ಈ ಡೆಫಿನೇಷನ್ ನ ಹೇಳ್ಬೇಕು ನೀವು. ವಾಟ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್ ಆಲ್ರೆಡಿ ಹೇಳಿದ್ದೀನಿ ನಾನು. ವಿಚ್ ಪ್ರಾಪರ್ಟಿ ಆಫ್ ಲೈಟ್ ರೇ ಡಸ್ ನಾಟ್ ಚೇಂಜ್ ಇನ್ ರಿಫ್ರಾಕ್ಷನ್? ಯಾವ ಪ್ರಾಪರ್ಟಿ ಚೇಂಜ್ ಆಗೋದಿಲ್ಲ? ಫ್ರೀಕ್ವೆನ್ಸಿ ಆಫ್ ಲೈಟ್. ಫ್ರೀಕ್ವೆನ್ಸಿ ಆಫ್ ಲೈಟ್ ಡಸ್ ನಾಟ್ ಚೇಂಜ್ ಇನ್ ರಿಫ್ರಾಕ್ಷನ್. ಫಾರ್ ವಿಚ್ ಕಲರ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಮ್ಯಾಕ್ಸಿಮಮ್? ವೈಲೆಟ್ ಕಲರಿಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ವಾಟರ್ ಈಸ್ ಪೌರ್ಡ್ ಆನ್ ಎ ಕಾನ್ಕೇವ್ ಮಿರರ್. ವಾಟ್ ಟೈಪ್ ಆಫ್ ಲೆನ್ಸ್ ವಿಲ್ ಬಿ ದಿ ವಾಟರ್ ಲೆನ್ಸ್? ನೀವು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಕಾನ್ಕೇವ್ ಮಿರರ್ ಮೇಲೆ ನೀವು ವಾಟರ್ ಹಾಕ್ತಿರಲ್ವಾ, ಅವಾಗ ನಿಮ್ಗೆ ಕಾಣುವಂತ ಒಂದು ವಾಟರ್ ಲೆನ್ಸ್
ಯಾವ ಶೇಪ್ ಅಲ್ಲಿ ಇರುತ್ತೆ, ವಾಟ್ ಟೈಪ್ ಆಫ್ ಲೆನ್ಸ್ ಇಟ್ ಈಸ್ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್. ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಫಾರ್ಮ್ ಆಗುತ್ತೆ. ಅಂದ್ರೆ ಒಂದು ಸರ್ಫೇಸ್ ಪ್ಲೇನ್ ಇರುತ್ತೆ, ಇನ್ನೊಂದು ಬಲ್ಜ್ಡ್ ಆಗಿರುತ್ತೆ. ನೀವು ವಾಟರ್ ಹಾಕಿದಾಗ ಅದು ಬಲ್ಜ್ಡ್ ಸರ್ಫೇಸ್ ಇರುತ್ತೆ, ಬೇಸ್ ಪ್ಲೇನ್ ಆಗಿರುತ್ತೆ. ಪ್ಲೇನೋ ಕಾನ್ವೆಕ್ಸ್ ಸರ್ಫೇಸ್ ಫಾರ್ಮ್ ಆಗುತ್ತೆ. A convex lens is placed on a plane mirror. What type of mirror will be the combination? It acts like a concave mirror. ನೀವು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಿಮ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನೆಗೆಟಿವ್ ಆನ್ಸರ್ ಬರುತ್ತೆ. ಸೊ ನೀವು ಕಾಂಬಿನೇಷನ್ ಫೋಕಲ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ನೆಗೆಟಿವ್ ಆನ್ಸರ್ ಬರುತ್ತೆ. ಸೊ ದಟ್ ಮೀನ್ಸ್ ಇಟ್ ಆಕ್ಟ್ಸ್ ಲೈಕ್ ಅ ಕಾನ್ಕೇವ್ ಮಿರರ್. When water is filled between glass lens and plane mirror, what type of effective mirror is formed? It is concave mirror. Refractive index of water is different for different wavelength. Say whether the statement is true or false. Yes, it is true. Refractive index varies with wavelength. Okay, refractive index is inversely proportional to wavelength. So it is different for different wavelength. What is meant by least count of traveling microscope ಅಂತೇಳಿ ಕೇಳಬಹುದು. So the least measurement that can be done in traveling microscope is called as least count. And what is the value of least count ಅಂತ ಕೇಳಬಹುದು. It is 0.001 centimeter. And least count ಹೆಂಗ್ ಮೆಷರ್ ಮಾಡ್ತೀವಿ ಅಂತ ಕೇಳಬಹುದು. ನೀವು ಅಲ್ಲಿ ಅಬ್ಸರ್ವೇಷನ್ ಅಲ್ಲಿ ಬರೀತಿರಲ್ವಾ. ಸೊ ಲೀಸ್ಟ್ ಕೌಂಟ್ ಆಫ್ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಅಥವಾ ಲೀಸ್ಟ್ ಕೌಂಟ್ ಆಫ್ ವರ್ನಿಯರ್ ಕ್ಯಾಲಿಪರ್ಸ್ ಹೆಂಗ್ ಬರೀತೀರಾ. ಸೊ ವ್ಯಾಲ್ಯೂ ಆಫ್ ಒನ್ ಮೇನ್ ಸ್ಕೇಲ್ ಡಿವಿಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಡಿವಿಷನ್ಸ್ ಆನ್ ದಿ ವರ್ನಿಯರ್. ಸೊ ವ್ಯಾಲ್ಯೂ ಆಫ್ ಒನ್ ಮೇನ್ ಸ್ಕೇಲ್ ಡಿವಿಷನ್ ಎಷ್ಟು ಅಂತ ಕೇಳಬಹುದು. ದಟ್ ಈಸ್ 0.05 centimeter. 1/20 is 0.05 centimeter divided by 50. That is 0.001 centimeter. What is normal shift? ಇಲ್ಲಿ ಏನಾಗುತ್ತೆ, ನಾರ್ಮಲ್ ಶಿಫ್ಟ್ ಆಗುತ್ತೆ. ಸೊ ಇಟ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಆಕ್ಚುಯಲ್ ಡೆಪ್ತ್ ಅಂಡ್ ಅಪಾರೆಂಟ್ ಡೆಪ್ತ್ ಈಸ್ ಕಾಲ್ಡ್ ಆಸ್ ನಾರ್ಮಲ್ ಶಿಫ್ಟ್. ಆಕ್ಚುಲಿ ನೀವು ಇಂಕ್ ಮಾರ್ಕ್ ನ ಕೆಳಗಡೆ ಡ್ರಾ ಮಾಡಿರ್ತೀರಾ ಅಲ್ವಾ, ಅದ್ರ ಮೇಲೆ ನೀವು ಗ್ಲಾಸ್ ಲ್ಯಾಬ್ ಇಟ್ಟಿರ್ತೀರಾ. ನೀವು ಗ್ಲಾಸ್ ಲ್ಯಾಬ್ ಇಟ್ಟಾಗ ಏನಾಗುತ್ತೆ, ಇಂಕ್ ಮಾರ್ಕ್ ಮೇಲೆ ಬಂದಾಗೆ ಕಾಣಿಸುತ್ತಲ್ವ ನಿಮಗೆ. ಸೊ ಅದು ಅಪಾರೆಂಟ್ ಶಿಫ್ಟ್. ಸೊ ದಟ್ ಡಿಸ್ಟೆನ್ಸ್ ಬಿಟ್ವೀನ್ ಆಕ್ಚುಯಲ್ ಪೊಸಿಷನ್ ಅಂಡ್ ಅಪಾರೆಂಟ್ ಶಿಫ್ಟ್ ಈಸ್ ಕಾಲ್ಡ್ ಆಸ್ normal shift. What is the cause of normal shift? It is due to refraction of light. Is refractive index of glass slab depends on its thickness? No, refractive index of glass slab does not depends on its thickness. ನೀವು ಯಾವುದೇ thick ಇರುವ glass slab ಅನ್ನು ಯೂಸ್ ಮಾಡಿ. So it does not depends on thickness of the glass slab. What do you mean by refraction of light? You know, this change in the direction of light as it passes from one medium to another medium is called as refraction. Which of the following does not change during refraction? Wavelength or frequency? It is frequency. What is the formula for finding refractive index of glass ಅಂತೇಳಿ ಕೇಳಬಹುದು. ಅಲ್ಲಿ refractive index of glass is real depth by apparent depth. ಆ ಫಾರ್ಮುಲಾ ನಾವು ಏನಲ್ಲಿ ಯೂಸ್ ಮಾಡ್ತೀವಿ ಅದನ್ನ ಹೇಳಬೇಕು. ಅಥವಾ ನೀವು R3 - R1 ಡಿವೈಡೆಡ್ ಬೈ R3 - R2 ಯೂಸ್ ಮಾಡ್ತೀರಲ್ವಾ, ಆ ಫಾರ್ಮುಲಾನ ಹೇಳ್ಬೇಕು, ಬರ್ಕೋಬೇಕಾಗತ್ತೆ. ಓಕೆ, ಸೊ ಸ್ಟೇಟ್ ಟ್ರೂ ಆರ್ ಫಾಲ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಡೈಮೆನ್ಷನ್ ಲೆಸ್. ಇಸ್ ಇಟ್ ಟ್ರೂ? Yes, it is dimension less. The next question is, why is speed of light in water faster than speed of light through glass? So the speed of light in water is faster than speed of light in glass because refractive index of water is less than refractive index of glass. See, refractive index of water is 1.33 whereas refractive index of glass is 1.5. Higher the refractive index, the given medium is more denser. So therefore glass is more denser than water. Density ಜಾಸ್ತಿ ಆದಂಗೆ ಏನಾಗುತ್ತೆ, ಡೆನ್ಸರ್ ಮೀಡಿಯಂ ಅಲ್ಲಿ ಸ್ಪೀಡ್ ರೆಡ್ಯೂಸ್ ಆಗುತ್ತೆ, ಸ್ಪೀಡ್ ಡಿಕ್ರೀಸ್ ಆಗುತ್ತೆ ಅಲ್ವಾ. ಏರ್ ಮೀಡಿಯಂ ಅಲ್ಲಿ ಸ್ಪೀಡ್ ಎಷ್ಟಿರುತ್ತೆ, C 3 × 10⁸ ಮೀಟರ್ ಪರ್ ಸೆಕೆಂಡ್. ಅದೇ ಒಂದು ವಾಟರ್ ಮೀಡಿಯಂ ಅಥವಾ ಇನ್ನೊಂದು ಯಾವುದೇ ಮೀಡಿಯಂ ಗೆ ಎಂಟರ್ ಆದಾಗ ಸ್ಪೀಡ್ ಡಿಕ್ರೀಸ್ ಆಗುತ್ತೆ. ಹಂಗೆ ವಾಟರ್ ಅಂಡ್ ಗ್ಲಾಸ್ ಅಲ್ಲಿ water is rarer medium, glass is denser medium. Therefore in water medium speed is more. Okay, therefore light travels faster in water than in glass. Is it clear for you? Next, what is the refractive index of air? Refractive index of air is 1, or you can write 1.003.
ವಾಟ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್? ಇಟ್ ಈಸ್ 1.5, 1.52 ಅಂತಲೂ ಹೇಳ್ಬೋದು. ವಾಟ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್? 1.33. ಇದೆಲ್ಲ ಬೇಸಿಕ್ ಕ್ವಶನ್ಸ್ಗಳು ಕೇಳುವಂಥದ್ದು. ರಿಫ್ರಾಕ್ಟಿವ್ ಇಂಡೆಕ್ಸ್ ಯೂನಿಟ್ ಇರಲ್ಲ, ಡೈಮೆನ್ಷನ್ ಇರಲ್ಲ. ರಿಫ್ರಾಕ್ಟಿವ್ ಇಂಡೆಕ್ಸ್ ಹೆಂಗ್ ಮೆಜರ್ ಮಾಡ್ತೀವಿ? ಎನ್ ಇಸ್ ಸಿ ಬೈ ವಿ ಅಥವಾ ಸೈನ್ ಐ ಬೈ ಸೈನ್ ಆರ್. ವಾಟ್ ಈಸ್ ರಿಫ್ರಾಕ್ಷನ್, ವಾಟ್ ಈಸ್ ರಿಫ್ಲೆಕ್ಷನ್, ಇದೆಲ್ಲ ಕೇಳುವಂತ ಕ್ವಶನ್ಸ್. ವಾಟ್ ಈಸ್ ಆಪ್ಟಿಕ್ಸ್ ಅಂತ ಕೇಳ್ಬೋದು. ಆಪ್ಟಿಕ್ಸ್ ಇಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಲೈಟ್ ಆರ್ ಫೆನಮೆನನ್ ಆಫ್ ಲೈಟ್. ಡಿಫೈನ್ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕೇಳ್ಬೋದು. ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ n is equal to c by v, our definition. Okay, so the ratio of velocity of light in air to the velocity of light in a given medium is called as absolute refractive index. Relative refractive index ಅಂದ್ರೆ ಒಂದು ಮೀಡಿಯಂ ಮತ್ತು ಇನ್ನೊಂದು ಇಟ್ ಈಸ್ ಅ ರೇಷಿಯೋ ಆಫ್ ವೆಲಾಸಿಟಿ ಆಫ್ ಲೈಟ್ ಇನ್ ಒನ್ ಮೀಡಿಯಂ ಟು ದಾಟ್ ಇನ್ ಅದರ್ ಮೀಡಿಯಂ. ಆ ಡೆಫಿನೇಷನ್ಗೆ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೀವಿ. Which is a phenomenon that is responsible for sunrise and sunset? It is atmospheric refraction. What is the speed of light in vacuum? 3 into 10 to the power 8 meter per second. What is the formula to find refractive index of medium 2 with respect to 1? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ 2 ವಿತ್ ರೆಸ್ಪೆಕ್ಟ್ ಟು 1 ಅಂದ್ರೆ ನಾವು ಹೆಂಗ್ ಬರಿತೀವಿ? 1n2 ಬರಿಬಹುದು ಅಥವಾ n21 ಅಂತ ಬರಿತೀವಿ. ಸೊ ವೇರ್ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ 1 ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ 2 ಅಂದ್ರೆ v1 ಬೈ v2 ಅಂತ ಬರಿಬೇಕು. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂಡ್ ಸ್ಪೀಡ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇದೆಲ್ಲ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲೆ ಇರುತ್ತೆ. ಗ್ಲಾಸ್ ಆಗಿರ್ಬೋದು ಅಥವಾ ವಾಟರ್ ಆಗಿರ್ಬೋದು. ನೆಕ್ಸ್ಟ್ ಕೆಲವೊಂದು ವೈವಾ ಕ್ವಶನ್ಸ್ ವಿತ್ ಆನ್ಸರ್ಸ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಎಕ್ಸ್ಪೆರಿಮೆಂಟ್ ಮೇಲೆ ನೋಡೋಣಂತೆ. ಸೊ ವಾಟ್ ಈಸ್ ಪ್ರಿಸಮ್ ಅಂತ ಕೇಳ್ಬೋದು. ಇಟ್ ಈಸ್ ಅನ್ ಆಪ್ಟಿಕಲ್ ಮೀಡಿಯಂ ಬೌಂಡೆಡ್ ಬೈ ಅಟ್ ಲೀಸ್ಟ್ 2 ನಾನ್ ಪ್ಯಾರಲಲ್ ಸರ್ಫೇಸಸ್. ಡಿಫೈನ್ ಆಂಗಲ್ ಆಫ್ ಪ್ರಿಸಮ್ ಅಂತೇಳಿ ಕೇಳ್ಬೋದು. ಆಂಗಲ್ ಬಿಟ್ವೀನ್ 2 ರಿಫ್ರಾಕ್ಟಿಂಗ್ ಸರ್ಫೇಸಸ್ ಆಫ್ ಪ್ರಿಸಮ್ ಇಸ್ ಕಾಲ್ಡ್ ಆಸ್ ಆಂಗಲ್ ಆಫ್ ಪ್ರಿಸಮ್. ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಆದ್ರೆ ಆಂಗಲ್ ಆಫ್ ಪ್ರಿಸಮ್ ಎಷ್ಟಿರುತ್ತೆ? 60 ಡಿಗ್ರಿ ಆಗಿರುತ್ತೆ. ಅದೇ ಐಸೋಸೆಲಸ್ ಪ್ರಿಸಮ್ ಆದ್ರೆ ಆಂಗಲ್ ಆಫ್ ಪ್ರಿಸಮ್ 45 ಡಿಗ್ರಿ ಇರುತ್ತೆ. ಒಂದು ಆಂಗಲ್ 90 ಡಿಗ್ರಿ ಇರುತ್ತೆ, ಇನ್ನೆರಡು ಉಳಿದಿದ್ದು 45 ಇರುತ್ತೆ. ಸೊ ಇದು ಐಸೋಸೆಲಸ್ ಪ್ರಿಸಮ್ ಅಂದ್ರೆ ಆಂಗಲ್ ಆಫ್ ಪ್ರಿಸಮ್ 45 ಡಿಗ್ರಿ ಇರುತ್ತೆ. ಡಿಫೈನ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ದ ಲೀಸ್ಟ್ ವ್ಯಾಲ್ಯೂ ಆಫ್ ಡಿವಿಯೇಷನ್ ಫಾರ್ ಅ ರೇ ಪಾಸಿಂಗ್ ಥ್ರೂ ಅ ಪ್ರಿಸಮ್ ಕಾಲ್ಡ್ ಆಸ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. when does minimum deviation occur? When the angle of incidence is equal to angle of emergence. ಅಂದ್ರೆ I1 is equal to I2 ಇದ್ದಾಗ angle of minimum deviation ಆವಾಗ ಆಗುತ್ತೆ. What does the graph of angle of incidence and angle of deviation indicates? The graph indicates that there is one value of angle of incidence for which angle of deviation is minimum. Is the angle of minimum deviation same for all the colors of light? No, it is different for different colors. Next, semiconductor ಅಲ್ಲಿ ಯಾವ ತರ ವೈವಾ ಕ್ವೆಶ್ಚನ್ಸ್ ಕೇಳ್ತಾರೆ ಅಂತ ಹೇಳಿ ನೋಡೋಣ. So what is semiconductor diode? Semiconductor diode is a 2-terminal 1-junction device ಅಂತ ಹೇಳಿ ಹೇಳ್ಬೋದು. ಅಥವಾ ವಾಟ್ ಈಸ್ PN junction semiconductor diode ಅಂತ ಕೇಳ್ಬೋದು. Semiconductor diode is a 2-terminal 1-junction device ಅಂತ ಹೇಳಿ ಹೇಳಿ. ಓಕೆ, ಸೊ 2 ಟರ್ಮಿನಲ್ ಇರುತ್ತೆ, ಒಂದು ಜಂಕ್ಷನ್ ಇರುತ್ತೆ. ಪಿ ಟೈಪ್ ಎನ್ ಟೈಪ್ ನ ನಾವು ಮರ್ಜ್ ಮಾಡಿದಾಗ ಇಲ್ಲಿ ಒಂದು ಜಂಕ್ಷನ್ ಫಾರ್ಮೇಶನ್ ಆಗುತ್ತಲ್ವಾ, ಪಿ ಎನ್ ಜಂಕ್ಷನ್. ಒಂದು ಜಂಕ್ಷನ್ ಇರುತ್ತೆ ಪಿ ಎನ್ ಜಂಕ್ಷನ್ ಅಂಡ್ 2 ಟರ್ಮಿನಲ್ಸ್ ಇರುತ್ತೆ, ಪಿ ಟೈಪ್ ಎನ್ ಟೈಪ್. ಇದೆರಡನ್ನ ಕನೆಕ್ಟ್ ಮಾಡಕ್ ಯೂಸ್ ಮಾಡ್ತೀವಿ. ಸೊ ಅದು 2 ಟರ್ಮಿನಲ್ 1 ಜಂಕ್ಷನ್. ಹೌ ಡು ಯು ಫಾರ್ವರ್ಡ್ ಬಯಾಸ್ ದಿ ಜಂಕ್ಷನ್ ಡಯೋಡ್? Junction diode is forward biased by connecting P region to the positive and N region to the negative terminal of the battery. What do you mean by junction potential difference in PN diode? It is a potential difference across the junction of semiconductor diode when it is unbiased. Unbiased ಆದಾಗ ಅಂದ್ರೆ biased ಅಂದ್ರೆ ಕನೆಕ್ಷನ್ ಮಾಡೋದು. ಓಕೆ, ಎಕ್ಸ್ಟರ್ನಲ್ ಸೋರ್ಸ್ಗೆ ಕನೆಕ್ಟ್ ಮಾಡಿದ್ರೆ ಅದನ್ನ ಬಯಾಸಿಂಗ್ ಅಂತೀವಿ. ಅನ್ಬಯಾಸ್ಡ್ ಆದಾಗ so the difference in potential difference across the junction is called as PN junction. Junction potential difference. What is knee voltage? This is a very important question. Knee voltage or cut-in voltage ಅಂತ ಹೇಳಿ ಹೇಳ್ತೀವಿ. What is knee voltage? It is a voltage at which current rises sharply in forward biased condition. ಅಲ್ಲಿ ಫಾರ್ವರ್ಡ್ ಬಯಾಸ್ ಅನ್ನೋ ವರ್ಡ್ ಬೇಕಾಗುತ್ತೆ.
in forward bias condition, current increases sharply. It is a voltage at which current rises sharply in the forward bias condition. How do you reverse bias the junction diode? Junction diode is reverse biased by connecting N region to the positive terminal, P region to the negative terminal of the battery. What are the majority carriers in P-N type semiconductor? In a P-type, holes are majority carriers and in N-type, electrons are majority carriers. What is the resistance of P-N junction during forward bias? Forward bias ಅಲ್ಲಿ resistance ಎಷ್ಟಿರುತ್ತೆ? 10 ohm to 100 ohm ಇರುತ್ತೆ. Forward bias ಅಲ್ಲಿ milliamps ಅಲ್ಲಿ current flow ಆಗುತ್ತೆ. ರಿವರ್ಸ್ ಬಯಾಸ್ ಅಲ್ಲಿ ಇದ್ದಾಗ ಮೈಕ್ರೋ ಆಂಪ್ಸ್ ಅಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ಅಲ್ಲಿ ಹೈ ರೆಸಿಸ್ಟೆನ್ಸ್ ಇರುತ್ತೆ. How are semiconductors different from conductors in terms of their resistance? Resistance of semiconductor is less than conductor. What happens to the junction resistance of diode when it is forward biased? Junction resistance ಏನಾಗುತ್ತೆ? ಡಯೋಡ್ ಫಾರ್ವರ್ಡ್ ಬಯಾಸ್ ಆದಾಗ ಜಂಕ್ಷನ್ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ, ಸೊ ಮೆಜಾರಿಟಿ ಕ್ಯಾರಿಯರ್ಸ್ ಪಾಸ್ ಆಗುತ್ತೆ ಫಾರ್ವರ್ಡ್ ಬಯಾಸ್ ಅಲ್ಲಿ ಇದ್ದಾಗ. What happens to the junction resistance of the diode when it is reverse biased? When it is reverse bias, resistance of the junction increases. And what is the cut-in voltage for semiconductor like silicon and germanium ಅಂತೇಳಿ ಕೇಳ್ಬೋದು. ಸಿಲಿಕಾನ್ಗೆ 0.7 ವೋಲ್ಟ್ ಇರುತ್ತೆ, ಜರ್ಮೇನಿಯಂಗೆ 0.3 ವೋಲ್ಟ್ ಇರುತ್ತೆ. ಓಕೆ, and what is electrical conductivity ಅಂತೇಳಿ ಕೇಳ್ಬೋದು. ಸೊ electrical conductivity is a measure of how smoothly a body allows current to move through it. What is the relationship between resistivity and electrical conductivity? The electrical conductivity of a material is reciprocal of resistivity. ಈ ತರ ಎಲ್ಲ ಕ್ವೆಶ್ಚನ್ಸ್ ಸೆಮಿಕಂಡಕ್ಟರ್ ಡಯೋಡ್ ಎಕ್ಸ್ಪೆರಿಮೆಂಟ್ ಮೇಲೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಫ್ರೀಕ್ವೆನ್ಸಿ ಆಫ್ ಎ ಸಿ ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವ ತರ ವೈವಾ ಕ್ವೆಶ್ಚನ್ಸ್ ಕೇಳ್ತಾರೆ ಅಂತ ನೋಡೋದಾದ್ರೆ, ಸೊ ಫಸ್ಟ್ ವಾಟ್ ಈಸ್ ಮೆಂಟ್ ಬೈ ಫ್ರೀಕ್ವೆನ್ಸಿ ಆಫ್ ಎ ಸಿ ಅಂತ ಕೇಳ್ಬೋದು. ಇಟ್ ಈಸ್ ಅ ನಂಬರ್ ಆಫ್ ಸೈಕಲ್ಸ್ ಕಂಪ್ಲೀಟೆಡ್ ಇನ್ ಎ ಸಿ ಇನ್ 1 second. ನಂಬರ್ ಆಫ್ cycles completed by AC in 1 second. Okay, and which type of waves are produced in the sonometer wire? It is transfer stationary waves are produced in the sonometer wire. What do you mean by AC ಅಂತ ಹೇಳಿ ಕೇಳಬಹುದು. So it is current which varies sinusoidally with the time, or current which varies from positive to negative in every half cycle. Current vary ಆಗುತ್ತಲ್ಲ ಈ ತರ. So current which varies sinusoidally with the time is called as AC, alternating current. What is AC ಎಂದಾಗ ನೀವು ಅದರ ಫುಲ್ ಫಾರ್ಮ್ ಹೇಳಬೇಡಿ, ಆಲ್ಟರ್ನೇಟಿಂಗ್ ಕರೆಂಟ್ ಅಂತ, ಅದರ ಡೆಫಿನೇಷನ್ ಹೇಳಬೇಕಾಗತ್ತೆ. And which parameter changes when the distance between knife edge is varied? ನಾವಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ 2 ನೈಫ್ ಎಡ್ಜಸ್ ಇಡ್ತೀವಿ, ಅದೆರಡರ ಮಿಡ್ಲಲ್ಲಿ ನಮಗೆ ಒಂದು ಸ್ಟೇಷನರಿ ವೇವ್ಸ್ ಫಾರ್ಮೇಶನ್ ಆಗತ್ತಲ್ವಾ, ಲೂಪ್ ಫಾರ್ಮೇಶನ್ ಆಗತ್ತೆ. ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ರೆಸೋನೇಟಿಂಗ್ ಲೆಂತ್ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ 2 ನೈಫ್ ಎಡ್ಜಸ್ ಅಲ್ವಾ. ಸೊ ದ ಕ್ವಶನ್ ಈಸ್ ವಿಚ್ ಪ್ಯಾರಾಮೀಟರ್ ಚೇಂಜಸ್ ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನೈಫ್ ಎಡ್ಜ್ ಇಸ್ ವೇರಿಡ್? The natural frequency of sonometer wire changes. Okay, when the distance between the knife edge is varied, natural frequency of that wire varies. What is the value of frequency of DC? Frequency of DC ಅಂದ್ರೆ ಡೈರೆಕ್ಟ್ ಕರೆಂಟ್, ಅದಕ್ಕೆ ಫ್ರೀಕ್ವೆನ್ಸಿ ಇರಲ್ಲ. ಫ್ರೀಕ್ವೆನ್ಸಿ ಇರೋದು ಬರೀ ಎಸಿ ಕರೆಂಟಿಗಷ್ಟೇ ಫ್ರೀಕ್ವೆನ್ಸಿ ಇರುತ್ತೆ. ಡಿಸಿ ಕರೆಂಟ್ ಫ್ರೀಕ್ವೆನ್ಸಿ ಆಫ್ ಡಿಸಿ ಕರೆಂಟ್ is 0. If the diameter of sonometer wire is increased, how does the resonating length changes? On increasing the diameter of sonometer wire, the resonating length decreases, or it is inversely proportional. When will the sonometer wire resonates? Sonometer wire ಯಾವಾಗ resonate ಆಗುತ್ತೆ? When the frequency of AC mains is equal to natural frequency of vibration of the wire. ಅಥವಾ resonance ಯಾವಾಗ ಆಗುತ್ತೆ? What is the condition to have resonance ಅಂತ ಕೇಳ್ಬೋದು. ಸೊ ರೆಸೋನೆನ್ಸ್ ಅಂದ್ರೆ ಏನು ಇಲ್ಲಿ? ನ್ಯಾಚುರಲ್ ಫ್ರೀಕ್ವೆನ್ಸಿ ಆಫ್ ದ ವೈರ್, ಸೋನೋಮೀಟರ್ ವೈರ್ ಶುಡ್ ಮ್ಯಾಚಸ್ ದಿ ಆರ್ ದಟ್ ಇಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಆಫ್ ದಿ ಎಸಿ ಮೇನ್ಸ್. ಓಕೆ, ಫ್ರೀಕ್ವೆನ್ಸಿ ಆಫ್ ದಿ ಎಸಿ ಮೇನ್ಸ್, ಈ ಎರಡು ಫ್ರೀಕ್ವೆನ್ಸಿ ಈಕ್ವಲ್ ಆದಾಗ ರೆಸೋನೆನ್ಸ್ ಆಗುತ್ತೆ. ಓಕೆ, ರೆಸೋನೆನ್ಸ್ ಆದಾಗ ಏನಾಗುತ್ತೆ? ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗುತ್ತೆ. ಅಥವಾ ನಾವು ಥಿಯರಿಯಲ್ಲಿ ಕಲ್ತಿದೀವಿ ಶಾರ್ಪ್ನೆಸ್ ಆಫ್ ದಿ ಕರ್ವ್ ಮ್ಯಾಕ್ಸಿಮಮ್ ಆಗುತ್ತೆ, ಅಂದ್ರೆ ಕರೆಂಟ್ ಇನ್ಕ್ರೀಸಸ್ ಟು ಮ್ಯಾಕ್ಸಿಮಮ್. ಓಕೆ, and XL is equal to XC during resonance. XL is equal to XC ಆದಾಗ ಏನಾಗುತ್ತೆ?
Z is equal to R. Z decreases. Impedance of the circuit decreases to R. Impedance decrease ಆದಾಗ ಏನಾಗುತ್ತೆ, ಕರೆಂಟ್ ವಿಲ್ ಬಿ ಮ್ಯಾಕ್ಸಿಮಮ್. ಕರೆಂಟ್ ಇನ್ಕ್ರೀಸಸ್ ಟು ಮ್ಯಾಕ್ಸಿಮಮ್. ಇದು ರೆಸೋನೆನ್ಸ್. ರೆಸೋನೆನ್ಸ್ ಅಂದ್ರೆ ಏನು? ಇಟ್ ಈಸ್ ಅ ಕಂಡೀಷನ್. ಇದು ಡೆಫಿನೆಟ್ ಆಗಿ ಕೇಳುವ ಕ್ವಶನ್ಸ್. ವಾಟ್ ಈಸ್ ರೆಸೋನೆನ್ಸ್? ಇಟ್ ಈಸ್ ಅ ಕಂಡೀಷನ್ at which frequency of sonometer wire, that is a natural frequency of sonometer wire, is equal to frequency of AC mains. How does resonating length of the wire vary with tension in the string? Resonating length increases with the tension in the sonometer wire. Okay, they are proportional. They are directly proportional. What is the frequency of AC supplied by KPTCL? It is 50 Hertz. What is the material of sonometer wire? Sonometer wire ಯಾವ ಮೆಟೀರಿಯಲ್? ಇದು ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್. ಅದಕ್ಕೋಸ್ಕರ ಏನಾಗುತ್ತೆ, ನಾವು ಅಲ್ಲೊಂದು ಎಲೆಕ್ಟ್ರೋಮ್ಯಾಗ್ನೆಟ್ ಯೂಸ್ ಮಾಡಿರ್ತೀವಿ. ಅಲ್ಲಿ ಸ್ವಿಚ್ ಆನ್ ಮಾಡಿದಾಗ ಎ ಸಿ ಕರೆಂಟ್ ಪಾಸ್ ಆಗುತ್ತೆ. ಅವಾಗ ಅದು ಏನಾಗುತ್ತೆ, ಮ್ಯಾಗ್ನೆಟೈಸ್ ಡಿಮ್ಯಾಗ್ನೆಟೈಸ್ ಆಗ್ತಾ ಇರುತ್ತೆ. ಸೊ ಈ ಸೋನೋಮೀಟರ್ ವೈರ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಇಂದ ಮಾಡಿರೋದ್ರಿಂದ ಅದು ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ಈಸಿಲಿ ಅಟ್ರಾಕ್ಟ್ ಆಗುತ್ತೆ ಅಥವಾ ಈಸಿಲಿ ಮ್ಯಾಗ್ನೆಟೈಸ್ ಆಗುತ್ತೆ. ಸೋನೋಮೀಟರ್ ವೈರ್ can be easily magnetized. Which type of current is supplied by KPTCL for our domestic use? KPTCL for our domestic use, it is alternating current. Which type of current is supplied by dry cell available in shops? It is direct current. Using this experiment, can we measure the frequency of DC? No. Using this experiment, we cannot measure the frequency of DC. Okay, because frequency of DC is 0. What is the unit of frequency of an AC in ಕೇಳಬಹುದು? Frequency unit hertz. And frequency per period, time period ನ relation ಏನು? Frequency and time period are inversely proportional. Okay, time period is 1/f. Define electromagnet ಅಂತ ಕೇಳಬಹುದು. A magnet can be magnetized through electric current is known as electromagnet. ಅಂದ್ರೆ ನಾವು ಸ್ವಿಚ್ ಆನ್ ಮಾಡಿದಾಗ ಆ ಮ್ಯಾಗ್ನೆಟ್ ಮ್ಯಾಗ್ನೆಟೈಸ್ ಆಗುತ್ತೆ. ಓಕೆ, ಅಂಡ್ ಸ್ವಿಚ್ ಆಫ್ ಮಾಡಿದಾಗ ಡಿಮ್ಯಾಗ್ನೆಟೈಸ್ ಆಗುತ್ತೆ. ಇಟ್ ಬಿಹೇವ್ಸ್ ಲೈಕ್ ಅ ಟೆಂಪರರಿ ಮ್ಯಾಗ್ನೆಟ್. ಹೌ ಇಸ್ ಡೈರೆಕ್ಟ್ ಕರೆಂಟ್ ಡಿಫರೆಂಟ್ ಫ್ರಮ್ ಅನ್ ಆಲ್ಟರ್ನೇಟಿಂಗ್ ಕರೆಂಟ್? Alternating current changes its magnitude and direction, while the direct current has the same magnitude and direction throughout. Next, figure of merit experiment na viva questions ನೋಡೋದಾದ್ರೆ, ಫಸ್ಟ್ ನಿಮಗೆ ವಾಟ್ ಈಸ್ ಗ್ಯಾಲನೋಮೀಟರ್ ಅಂತ ಕೇಳ್ತಾರೆ. ಇಟ್ ಈಸ್ ಅ ಡಿವೈಸ್ ಯೂಸ್ ಟು ಡಿಟೆಕ್ಟ್ ದಿ ಕರೆಂಟ್ ಅಂಡ್ ಇಟ್ಸ್ ಡೈರೆಕ್ಷನ್ ಇನ್ ಅ ಸರ್ಕ್ಯೂಟ್. ವಾಟ್ ಈಸ್ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲನೋಮೀಟರ್ ಅಂತ ಕೇಳ್ಬೋದು. ಇಟ್ ಈಸ್ ಅ ಕರೆಂಟ್ ರಿಕ್ವೈರ್ಡ್ ಫಾರ್ ಪ್ರೊಡ್ಯೂಸಿಂಗ್ ಡಿಫ್ಲೆಕ್ಷನ್ ಆಫ್ ಒನ್ ಡಿವಿಷನ್, ಅಥವಾ ಕರೆಂಟ್ ರಿಕ್ವೈರ್ಡ್ ಫಾರ್ ಪ್ರೊಡ್ಯೂಸಿಂಗ್ ಯೂನಿಟ್ ಡಿಫ್ಲೆಕ್ಷನ್ ಇನ್ ಅ ಗ್ಯಾಲನೋಮೀಟರ್. ವಾಟ್ ಈಸ್ ಹಾಫ್ ಡಿಫ್ಲೆಕ್ಷನ್ ಮೆಥಡ್ ಅಂತ ಕೇಳ್ಬೋದು. ಇಟ್ ಈಸ್ ಅ ಮೆಥಡ್ ಎಂಪ್ಲಾಯ್ಡ್ ಇನ್ ದಿ ಎಕ್ಸ್ಪೆರಿಮೆಂಟ್ ಟು ಡಿಟರ್ಮೈನ್ ಗ್ಯಾಲನೋಮೀಟರ್ ರೆಸಿಸ್ಟೆನ್ಸ್ ಇನ್ ದಿ ಸರ್ಕ್ಯೂಟ್. ನಾವೇನ್ ಮಾಡ್ತೀವಿ, ಫಸ್ಟ್ ಆರ್ ರಿಮೂವ್ ಮಾಡ್ತೀವಿ, ಅವಾಗ ನಮಗೊಂದು ಡಿಫ್ಲೆಕ್ಷನ್ ಬರುತ್ತೆ, ಅದು ಈವನ್ ಆಗಿರುತ್ತೆ. ಓಕೆ, 20, 30, 10 ಈ ತರ ಈವನ್ ಡಿಫ್ಲೆಕ್ಷನ್ ಇರುತ್ತೆ. ಅಂಡ್ ನಾವೇನ್ ಮಾಡ್ತೀವಿ, ಇನ್ನೊಂದು ಸೆಕೆಂಡ್ ಕೀ ಕ್ಲೋಸ್ ಮಾಡ್ತೀವಿ, ಕೀ 2, ಅಂಡ್ ಸ್ವಲ್ಪ ರೆಸಿಸ್ಟೆನ್ಸ್ ನ ಎಸ್ ಬಾಕ್ಸ್ ಇಂದ ರಿಮೂವ್ ಮಾಡ್ತೀವಿ. ಅವಾಗ ನಮ್ಗೆ ಡಿಫ್ಲೆಕ್ಷನ್ ಹಾಫ್ ಆಗುತ್ತೆ. ಓಕೆ, ಡಿಫ್ಲೆಕ್ಷನ್ ರೆಡ್ಯೂಸಸ್ ಟು ಹಾಫ್. ಸೊ ಅದಕ್ಕೋಸ್ಕರ ಈ ಮೆಥಡ್ ಅನ್ನು ನಾವು ಹಾಫ್ ಡಿಫ್ಲೆಕ್ಷನ್ ಮೆಥಡ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಗ್ಯಾಲನೋಮೀಟರ್ ನ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಸೊ therefore what is half deflection method? It is a method employed in the experiment to determine the resistance of galvanometer. What is EMF of cell? It is a work done by the cell to drive a unit positive charge once round a closed circuit. What is the principle of working of galvanometer? It works on the principle of mechanical effect of electric current. What is a standard resistance box? It is used to offer known value of resistance in a circuit. Now standard resistance box use ಮಾಡ್ತೀವಲ್ವಾ, R and S, ಅದರಲ್ಲಿ ವೇರಿಯೇಬಲ್ ರೆಸಿಸ್ಟೆನ್ಸ್ ಇರುತ್ತಲ್ವಾ, ಆ ಬಾಕ್ಸ್ ಅನ್ನ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್ ಅಂತೇಳಿ ಕರಿತೀವಿ. It is used to offer known value of resistance in the circuit. Why a galvanometer has resistance? It is due to the opposition offered by its coil. Galvanometer ಅಲ್ಲೊಂದು ಕಾಯಿಲ್ ಇರುತ್ತೆ. ಸೊ ಕರೆಂಟ್ ಪಾಸ್ ಆದಾಗ ಅದೇನ್ ಮಾಡುತ್ತೆ, ಅಪೋಸ್ ಮಾಡುತ್ತೆ. ಅಪೋಸಿಷನ್ ಆಫರ್ಡ್ ಬೈ ದಿ ಕಾಯಿಲ್ ಇಸ್ ಕಾಲ್ಡ್ ಆಸ್ ಗ್ಯಾಲನೋಮೀಟರ್ ರೆಸಿಸ್ಟೆನ್ಸ್. ವಾಟ್ ಈಸ್ ಅ ಯೂನಿಟ್ ಆಫ್ ಫಿಗರ್ ಆಫ್ ಮೆರಿಟ್? ಇಟ್ ಈಸ್ ಆಂಪಿಯರ್ ಪರ್ ಡಿವಿಷನ್. ಮೈಕ್ರೋ ಆಂಪ್ಸ್ ಪರ್ ಡಿವಿಷನ್ ಅಂತಾದ್ರೂ ಹೇಳ್ಬೋದು, ಇಲ್ಲ ಆಂಪಿಯರ್ ಪರ್ ಡಿವಿಷನ್. ವಾಟ್ ಆರ್ ದಿ ಯೂಸಸ್ ಆಫ್ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲನೋಮೀಟರ್?
So it helps to calculate resistance required to convert galvanometer into ammeter or voltmeter. Is current sensitivity related to figure of merit? Figure of merit and current sensitivity are inversely proportional. Okay, figure of merit andre amount of current required for producing unit deflection. Current sensitivity andre deflection per unit current, theta by I. On what factor does the figure of merit of galvanometer depends ಅಂತ ಕೇಳ್ಬೋದು. ಸೊ ನಂಬರ್ ಆಫ್ ಟರ್ನ್ಸ್ ಇನ್ ದ ಗ್ಯಾಲೋನೋಮೀಟರ್ ಕಾಯಿಲ್, ಸ್ಟ್ರೆಂತ್ ಆಫ್ ದಿ ಫೀಲ್ಡ್, ಎಷ್ಟು ಟರ್ನ್ಸ್ ಇರುತ್ತೆ, ನಂಬರ್ ಆಫ್ ಟರ್ನ್ಸ್ ಆಸ್ ವೆಲ್ ಆಸ್ ಇಟ್ ಡಿಪೆಂಡ್ಸ್ ಆನ್ ಸ್ಟ್ರೆಂತ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. Is galvanometer resistance constant? Yes. G value is constant for given galvanometer. Do you have positive and negative terminal in the galvanometer? No. Galvanometer does not have any positive and negative terminal. The pointer can deflect on either side of 0 in the middle. Okay, ಯಾವುದೇ ಸೈಡ್ ಪಾಯಿಂಟರ್ ಡಿಫ್ಲೆಕ್ಟ್ ಆಗ್ಬೋದು, ಎರಡು ಸೈಡು ಡಿಫ್ಲೆಕ್ಟ್ ಆಗುತ್ತೆ. ಸೊ ದೇರ್ ಇಸ್ ನೋ positive negative in the galvanometer. Which part of the galvanometer offers resistance? The coil of the galvanometer offers resistance. Galvanometer into ammeter voltmeter ಅಲ್ಲಿರುವ ವೈವಾ ಕ್ವೆಶ್ಚನ್ಸ್ ಯಾವ ತರ ಇರುತ್ತೆ ಅಂದ್ರೆ, ವಾಟ್ ಈಸ್ ammeter ಅಂತ ಕೇಳ್ಬೋದು. Ammeter is a device used to measure current in the circuit. What is voltmeter? It is a device used to measure voltage across a main component. ಅಥವಾ it is a device used to measure potential difference across the main component. How do you connect a voltmeter in a circuit ಅಂತ ಕೇಳ್ಬೋದು. Voltmeter is always connected in parallel. Okay, it is always in parallel. How do you connect ammeter in the circuit ಅಂತ ಕೇಳ್ಬೋದು. Ammeter is always connected in series with the battery. And what is the resistance of ideal ammeter? What is the resistance of ideal voltmeter? ಇದೆಲ್ಲ ಕ್ವೆಶ್ಚನ್ಸ್ ಕೇಳ್ತೀವಿ. And how to convert galvanometer into ammeter? Galvanometer can be converted into ammeter by connecting low resistance in parallel with the galvanometer. How do you convert galvanometer into voltmeter ಅಂತ ಕೇಳ್ಬೋದು. Galvanometer can be converted into voltmeter by connecting high resistance in series with the galvanometer. Okay, ಸೊ ವೋಲ್ಟ್ ಮೀಟರ್ ಅಂದಾಗ ಅದರ ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು. ಇಟ್ ಶುಡ್ ಹ್ಯಾವ್ ಹೈ ರೆಸಿಸ್ಟೆನ್ಸ್. ಏನಕ್ಕೆ ಅಂದ್ರೆ ಕರೆಂಟ್ ವೋಲ್ಟ್ ಮೀಟರ್ ಥ್ರೂ ಹೋಗಬಾರ್ದು. ಓಕೆ, ವೋಲ್ಟ್ ಮೀಟರ್ ಎಲ್ಲಿ ಕನೆಕ್ಟ್ ಮಾಡಿರ್ತೀವಿ ಅಂದ್ರೆ ಪ್ಯಾರಲಲ್ ಟು ದಿ ಮೇನ್ ಕಾಂಪೋನೆಂಟ್. ಈಗ ರೆಸಿಸ್ಟೆನ್ಸ್ ಕಾಂಪೋನೆಂಟ್ ಅಂದ್ರೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಆ ವಯರಿಗೆ ಪ್ಯಾರಲಲ್ ಆಗಿ ವೋಲ್ಟ್ ಮೀಟರ್ ನ ಕನೆಕ್ಟ್ ಮಾಡಿರ್ತೀವಿ. ಸೊ ನಾವು ಕರೆಂಟ್ ರೆಸಿಸ್ಟೆನ್ಸ್ ಇಂದ ಎಷ್ಟು ಪಾಸ್ ಆಗುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ. ಸೊ ಆ ಒಂದು ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಎಷ್ಟು ಪಾಸ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಂಟ್ ವೋಲ್ಟ್ ಮೀಟರ್ ಮೂಲಕ ಪಾಸ್ ಆಗಬಾರ್ದು. ಕರೆಂಟ್ ಶುಡ್ ನಾಟ್ ಪಾಸ್ ಥ್ರೂ ವೋಲ್ಟ್ ಮೀಟರ್ ಮೀನ್ಸ್ ದಟ್ ವೋಲ್ಟ್ ಮೀಟರ್ ಶುಡ್ ಆಫರ್ ಹೈ ರೆಸಿಸ್ಟೆನ್ಸ್ ಟು ದಿ ಕರೆಂಟ್. ಆ ವೋಲ್ಟ್ ಮೀಟರ್ ಅನ್ನುವ ಒಂದು ಕಾಂಪೋನೆಂಟ್ ಅಲ್ಲಿ ಹೈ ರೆಸಿಸ್ಟೆನ್ಸ್ ಇರಬೇಕಾಗತ್ತೆ. ಸೊ ನಾವೀಗ ಗ್ಯಾಲೋನೋಮೀಟರ್ ನ ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡ್ತು ಅಂದ್ರೆ ಗ್ಯಾಲೋನೋಮೀಟರ್ ಕಾಯಿಲ್ ನ ರೆಸಿಸ್ಟೆನ್ಸ್ ತುಂಬಾ ಕಮ್ಮಿ ಇರುತ್ತೆ. ನಾವು ಅದನ್ನ ಡೈರೆಕ್ಟ್ ಆಗಿ ವೋಲ್ಟ್ ಮೀಟರ್ ಆಗಿ ಯೂಸ್ ಮಾಡಕ್ಕೆ ಆಗೋದಿಲ್ಲ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಗ್ಯಾಲೋನೋಮೀಟರ್ ಜೊತೆ ಒಂದು ಹೈ ರೆಸಿಸ್ಟೆನ್ಸ್ ನ ಸೀರೀಸ್ ಆಗಿ ಕನೆಕ್ಟ್ ಮಾಡ್ತೀವಿ. ಗ್ಯಾಲೋನೋಮೀಟರ್ ಮತ್ತೆ ಹೈ ರೆಸಿಸ್ಟೆನ್ಸ್ ಒಟ್ಟಿಗೆ ಆ ಒಂದು ಕಾಂಬಿನೇಷನ್, ಸೀರೀಸ್ ಕಾಂಬಿನೇಷನ್ ಏನಿದೆಯಲ್ವಾ, ಅದು ಒಟ್ಟಿಗೆ ವೋಲ್ಟ್ ಮೀಟರ್ ಆಗಿ ಆಕ್ಟ್ ಆಗತ್ತೆ. ಏನಕ್ಕೆ ಅಂದ್ರೆ ಹೈ ರೆಸಿಸ್ಟೆನ್ಸ್ ನ ಸೀರೀಸ್ ಆಗಿ ಕನೆಕ್ಟ್ ಮಾಡಿದಾಗ ಟೋಟಲ್ ಅಥವಾ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದಿ ಕಾಂಬಿನೇಷನ್ ಈಸ್ ಹೈ. ಓಕೆ, ಅದು ಜಾಸ್ತಿ ಆಗತ್ತೆ. ಎರಡರದ್ದು ಆಡ್ ಮಾಡ್ತೀವಿ ನಾವು, ಕಾಂಬಿನೇಷನ್ ಇನ್ನ ಜಾಸ್ತಿ ಆಗುತ್ತೆ ಸಮ್ ಆದಾಗ. ಓಕೆ, ಸೊ ಟೋಟಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗೋದ್ರಿಂದ ಆ ಕಾಂಬಿನೇಷನ್ ಇವಾಗ ವೋಲ್ಟ್ ಮೀಟರ್ ಆಗಿ ಆಕ್ಟ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಹೈ ರೆಸಿಸ್ಟೆನ್ಸ್ ಮಸ್ಟ್ ಬಿ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಗ್ಯಾಲೋನೋಮೀಟರ್ ಟು ಕನ್ವರ್ಟ್ ದಿಸ್ ಗ್ಯಾಲೋನೋಮೀಟರ್ ಇನ್ ಟು ವೋಲ್ಟ್ ಮೀಟರ್. ಹಂಗೆ ಆಮೀಟರ್. So we need to connect one low resistance in parallel with the galvanometer to convert this galvanometer into ammeter. ಏನಕ್ಕೆ ಅಂದ್ರೆ ammeter is used to measure current in the circuit. ಸೊ ಜನರಲ್ ಆಗಿ ಆಮೀಟರ್ ನಲ್ಲಿರುವ ಕಾಯಿಲ್ ನ ರೆಸಿಸ್ಟೆನ್ಸ್ ತುಂಬಾನೇ ಕಮ್ಮಿ ಇರಬೇಕು. ಇಲ್ಲಿ ಗ್ಯಾಲೋನೋಮೀಟರ್ ನ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ನಾವು ಡೈರೆಕ್ಟ್ ಆಗಿ ಗ್ಯಾಲೋನೋಮೀಟರ್ ನ ಆಮೀಟರ್ ಆಗಿ ಯೂಸ್ ಮಾಡಕ್ಕೆ ಆಗೋದಿಲ್ಲ.
ಅವಾಗ ನಾವ್ ಏನ್ ಮಾಡ್ಬೇಕಾಗತ್ತೆ, ಗ್ಯಾಲೋನೋಮೀಟರ್ ನ ರೆಸಿಸ್ಟೆನ್ಸ್ ನ ಡಿಕ್ರೀಸ್ ಮಾಡ್ಬೇಕು. ಹೆಂಗ್ ಡಿಕ್ರೀಸ್ ಮಾಡ್ತೀವಿ? ಒಂದು ಲೋ ರೆಸಿಸ್ಟೆನ್ಸ್ ಕಾಲ್ಡ್ ಆಸ್ ಶಂಟ್ ರೆಸಿಸ್ಟೆನ್ಸ್ ಟು ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ದ ಗ್ಯಾಲೋನೋಮೀಟರ್. ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಟೋಟಲ್ ರೆಸಿಸ್ಟೆನ್ಸ್ ವಿಲ್ ಬಿ ಲೆಸ್ಸರ್ ದ್ಯಾನ್, ಅಂದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ವಿಲ್ ಬಿ ಲೆಸ್ಸರ್ ದ್ಯಾನ್ ಲೀಸ್ಟ್ ಔಟ್ ಆಫ್ 2. ಸೊ ಲೀಸ್ಟ್ ಯಾವ್ದಿಲ್ಲಿ, ಒಂದು ಶಂಟ್ ರೆಸಿಸ್ಟೆನ್ಸ್ ತಗೊಂಡಿರ್ತೀವಲ್ವಾ, ಅದರ ರೆಸಿಸ್ಟೆನ್ಸ್ ತುಂಬಾ ಚಿಕ್ಕದಿರ್ಬೇಕು. ಓಕೆ, ಸೊ ಅವಾಗ ಟೋಟಲ್ ಈ ಎರಡು ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಅಥವಾ ಈ ಕಾಂಬಿನೇಷನ್ ಏನಿದೆಯಲ್ವಾ, ಗ್ಯಾಲೋನೋಮೀಟರ್ ಮತ್ತೆ ಲೋ ರೆಸಿಸ್ಟೆನ್ಸ್ ಕಾಂಬಿನೇಷನ್, ಪ್ಯಾರಲಲ್ ಕಾಂಬಿನೇಷನ್, ದ್ಯಾಟ್ ಬಿಹೇವ್ಸ್ ಲೈಕ್ ಅ ಆಮೀಟರ್. ಇದು ಕಾನ್ಸೆಪ್ಟ್. ಓಕೆ, ಸೊ ಇಲ್ಲಿ ನಿಮ್ಗೆ ಐಡಿಯಲ್ ವೋಲ್ಟ್ ಮೀಟರ್ ನ ರೆಸಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ರೆ ಇನ್ಫಿನಿಟಿ ಅಂತ ಹೇಳ್ಬೇಕು. ಅಂಡ್ ಐಡಿಯಲ್ ಆಮೀಟರ್ ನ ರೆಸಿಸ್ಟೆನ್ಸ್ ಎಷ್ಟು ಅಂದ್ರೆ 0 ಅಂತ ಹೇಳ್ಬೇಕು. ಈ ತರ ಕ್ವಶನ್ಸ್ ಈ ಒಂದು ಎಕ್ಸ್ಪೆರಿಮೆಂಟ್ ಮೇಲೆ ಕೇಳುವ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನಾವು ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದಿ ವೈರ್ ಅಂಡ್ ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಆಫ್ ದಿ ವೈರ್, ಈ ಎಕ್ಸ್ಪೆರಿಮೆಂಟ್ ಗೆ ರಿಲೇಟೆಡ್ ಆಗಿರುವ ವೈವಾ ಕ್ವಶನ್ಸ್ ಅಂಡ್ ಆನ್ಸರ್ ನ ನೋಡೋದಾದ್ರೆ, ಫಸ್ಟ್ ನಿಮ್ಗೆ ಸ್ಟೇಟ್ ಓಮ್ಸ್ ಲಾ ಕೇಳ್ತಾರೆ. ಅದು ನಿಮ್ಗೆಲ್ರಿಗೂ ಈಸಿ ಆಗುತ್ತೆ. ಅಲ್ಲಿ ಏನ್ ಸ್ಟೇಟ್ಮೆಂಟ್ ಇದೆ ಅದನ್ನ ಹೇಳಿ. ಕರೆಂಟ್ ಫ್ಲೋಯಿಂಗ್ ಥ್ರೂ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಇಟ್ ಎಂಡ್ಸ್ ಪ್ರೊವೈಡೆಡ್ ಟೆಂಪರೇಚರ್ ಅಂಡ್ ಅದರ್ ಫಿಸಿಕಲ್ ಕಂಡೀಷನ್ ಮಸ್ಟ್ ಬಿ ಕಾನ್ಸ್ಟೆಂಟ್. ಇದನ್ನ ಪ್ರಾಪರ್ ಆಗಿ ಹೇಳ್ಬೇಕು. ಸ್ಟೇಟ್ಮೆಂಟ್ ನ ಬೈ ಹಾರ್ಟ್ ಮಾಡಬೇಡಿ, ಯಾವಾಗ್ಲೂ ಅರ್ಥ ಮಾಡ್ಕೊಂಡು ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ವಾಟ್ ಈಸ್ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಅಂತ ಹೇಳಿ ಕೇಳುವ ಚಾನ್ಸಸ್ ಇರುತ್ತೆ. ಅದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆಗಿರುತ್ತೆ. ಯಾಕೆಂದ್ರೆ ನಿಮ್ಮ ಎಕ್ಸ್ಪೆರಿಮೆಂಟ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದ ವೈರ್ ಇರ್ಬೋದು ಅಥವಾ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಇರ್ಬೋದು. ಈ ಒಂದು ಕ್ವಶನ್ಸ್ ತುಂಬಾ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಸೊ ಪ್ಲೀಸ್ ಅದನ್ನ ಪ್ರಾಕ್ಟೀಸ್ ಮಾಡಿ ಕರೆಕ್ಟ್ ಆಗಿ ಹೇಳಿ. ವಾಟ್ ಈಸ್ ರೆಸಿಸ್ಟೆನ್ಸ್ ಅಂದ್ರೆ ಇಟ್ ಈಸ್ ಅ ಎಫೆಕ್ಟಿವ್ ಅಪೋಸಿಷನ್ ಆಫರ್ಡ್ ಬೈ ದಿ ಕಂಡಕ್ಟರ್ ಫಾರ್ ದ ಫ್ಲೋ ಆಫ್ ಕರೆಂಟ್. ಓಕೆ, ರೆಸಿಸ್ಟೆನ್ಸ್ ಅಂದ್ರೆ ಏನು? ಅಪೋಸಿಷನ್, ಆ ವರ್ಡ್ ಬೇಕಾಗತ್ತೆ. ಎಫೆಕ್ಟಿವ್ ಅಂತ ಹೇಳಿ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ಅಪೋಸಿಷನ್ ಆಫರ್ಡ್ ಬೈ ದಿ ವೈರ್ ಫಾರ್ ದ ಫ್ಲೋ ಆಫ್ ಕರೆಂಟ್. ವಾಟ್ ಈಸ್ ಅ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಅಂತ ಕೇಳ್ತಾರೆ. ಸೊ ಇಟ್ ಈಸ್ ಓಮ್. ವಾಟ್ ಈಸ್ ಅ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಕೇಳಿದ್ರೆ ಕಂಡಕ್ಟೆನ್ಸ್ ಹೇಳ್ಬೇಕು. ವಾಟ್ ಈಸ್ ಅ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ ಕೇಳಿದ್ರೆ ಕಂಡಕ್ಟಿವಿಟಿ ಹೇಳಿ. ವಾಟ್ ಈಸ್ ಅ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಅಂದ್ರೆ ಓಮ್ ಮೀಟರ್. ವಾಟ್ ಈಸ್ ಅ SI ಯೂನಿಟ್ ಆಫ್ ಕಂಡಕ್ಟಿವಿಟಿ ಅಂತ ಕೇಳಿದ್ರೆ ಓಮ್ ಇನ್ವರ್ಸ್ ಮೀಟರ್ ಇನ್ವರ್ಸ್. ಅಥವಾ ವಾಟ್ ಈಸ್ ಅ SI ಯೂನಿಟ್ ಆಫ್ ಕಂಡಕ್ಟೆನ್ಸ್ ಕೇಳಿದ್ರೆ ಓಮ್ ಇನ್ವರ್ಸ್ ಹೇಳಿ, ಅಥವಾ MHO ಮೋ ಅಂತ ಹೇಳಿ, ಅಥವಾ ಸೈಮನ್ ಅಂತ ಹೇಳಿ ಹೇಳ್ಬೋದು. ಓಕೆ, ಅಂಡ್ ವಾಟ್ ಈಸ್ ಅನ್ ಓಮಿಕ್ ಡಿವೈಸ್ ಅಂತ ಕೇಳಿದ್ರೆ ಅ ಡಿವೈಸ್ ವಿಚ್ ಒಬೇಸ್ ಓಮ್ಸ್ ಲಾ ಇಸ್ ಕಾಲ್ಡ್ ಆಸ್ ಓಮಿಕ್ ಡಿವೈಸ್ ಅಂತ ಹೇಳಿ. ಎಕ್ಸಾಂಪಲ್ ಗ್ಯಾಲೋನೋಮೀಟರ್, ಆಮೀಟರ್, ವೋಲ್ಟ್ ಮೀಟರ್, ಇದೆಲ್ಲ ಎಕ್ಸಾಂಪಲ್ಸ್ ಆಗಿರುತ್ತೆ. ಮೆಟಲ್ಸ್ ಎಲ್ಲ ಎಕ್ಸಾಂಪಲ್ ಆಗಿರುತ್ತೆ. ನಾನ್ ಓಮಿಕ್ ಡಿವೈಸ್ ಅಂದ್ರೆ the device which do not obeys Ohm's law is called as non-ohmic device. Example semiconductor ಹೇಳ್ಬೋದು ನೀವು. Okay, and VI graph for material is straight line. What is your conclusion ಅಂತ ಕೇಳ್ಬೋದು. VI graph plot ಮಾಡಿದಾಗ ನಿಮಗೆ straight line ಬಂತು ಅಂದ್ರೆ what is your conclusion ಅಂತ ಕೇಳ್ಬೋದು. The conductor is an ohmic device which obeys Ohm's law. Hence potential difference across a conductor is directly proportional to current through it. ಓಕೆ, ಸೊ ಓಮಿಕ್ ಡಿವೈಸ್ ಆಗಿರೋದ್ರಿಂದ VI ಗ್ರಾಫ್ ಸ್ಟ್ರೈಟ್ ಲೈನ್ ಆಗಿ ಇರುತ್ತೆ. ಡಿಫೈನ್ 1 ಓಮ್ ಅಂತ ಕೇಳ್ಬೋದು. ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಇಸ್ ಸೆಟ್ ಟು ಬಿ 1 ಓಮ್ ಇಫ್ 1 ವೋಲ್ಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ರಿಕ್ವೈರ್ಡ್ ಟು ಮೇಂಟೈನ್ ಅ ಕರೆಂಟ್ ಆಫ್ 1 ಆಂಪಿಯರ್. ಆನ್ ವಾಟ್ ಫ್ಯಾಕ್ಟರ್ ಡಸ್ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಡಿಪೆಂಡ್? Resistance of conductor depends on length, area, nature and temperature of the conductor. As temperature increases, resistance increases. And it depends on nature of the conductor. It depends on length and area. As length increases, resistance increases. They are directly proportional to each other, whereas resistance and area are inversely proportional. Why large amount of current is not preferred in this experiment? When large current passes, the conductor gets heated more and hence its resistance changes. Temperature change ಆದಂಗೆ ಏನಾಗುತ್ತೆ, ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಕರೆಂಟ್ ಇಲ್ಲಿ ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ ನ ಪಾಸ್ ಮಾಡೋದಿಲ್ಲ. ಓಕೆ, ಕರೆಂಟ್ ಯಾವತ್ತು ಸ್ಮಾಲ್ ಆಗಿರುತ್ತೆ. ಇಲ್ಲಿ ಕರೆಂಟ್ ನ ನಾವು ಮಿಲಿಯಮ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. ಸ್ಮಾಲ್ ಕರೆಂಟ್ ಪಾಸ್ ಆಗುತ್ತೆ. How does resistance of conductor varies with its length? So resistance of conductor is directly proportional to length. What is the significance of reciprocal of slope of IV graph? Reciprocal of slope of IV graph measures resistance.
ಐ ವಿ ಗ್ರಾಫ್ ಅಲ್ಲಿ ಏನ್ ಮಾಡ್ತೀವಿ, ಐ ವಿ ಗ್ರಾಫ್ ನ ಸ್ಲೋಪ್ ಏನ್ ಕೊಡುತ್ತೆ ನಮಗೆ, ರೆಸಿಸ್ಟೆನ್ಸ್ ಕೊಡಲ್ಲ. ಸೊ ರೆಸಿಪ್ರೋಕಲ್ ತಗೊಂಡ್ರೆ ನಮಗೆ ರೆಸಿಸ್ಟೆನ್ಸ್ ಸಿಗುತ್ತೆ. ಸೊ ಸ್ಲೋಪ್ ಆಫ್ ರೆಸಿಪ್ರೋಕಲ್ ಆಫ್ ಸ್ಲೋಪ್ ಆಫ್ ಐ ವಿ ಗ್ರಾಫ್ ಗಿವ್ಸ್ ರೆಸಿಸ್ಟೆನ್ಸ್. ಅದೇ ನೀವು ವಿ ಐ ಗ್ರಾಫ್ ಡ್ರಾ ಮಾಡ್ತು ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಸ್ಲೋಪ್ ರೆಸಿಸ್ಟೆನ್ಸ್ ನ ಕೊಡುತ್ತೆ. ಓಕೆ, ಐ ವಿ ಗ್ರಾಫ್ ಅಂದ್ರೆ ನಾವು ರೆಸಿಪ್ರೋಕಲ್ ಆಫ್ ಸ್ಲೋಪ್ ಗಿವ್ಸ್ ರೆಸಿಸ್ಟೆನ್ಸ್. ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟಿವಿಟಿ ಆಫ್ ಕಂಡಕ್ಟರ್ ಡಿಪೆಂಡ್? Resistivity of conductor depends on nature of the conductor and its temperature. Resistivity of the conductor is independent of shape and size. Athwa resistivity of conductor does not depends on length and area. It depends only on nature as well as temperature. What is resistivity ಅಂತ ಕೇಳ್ಬೋದು, ಅಥವಾ ವಾಟ್ ಈಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಹೇಳಿ ಕೇಳ್ಬೋದು. ಆ ಡೆಫಿನೇಷನ್ ನೋಡ್ಕೊಳ್ಳಿ. ರೆಸಿಸ್ಟಿವಿಟಿ ಅಂದ್ರೆ ಏನು? ಇಟ್ ಈಸ್ ಅ ರೆಸಿಸ್ಟೆನ್ಸ್ ಆಫ್ wire having unit length and unit area of cross section. Why manganene or constantan or nichrome wire is used in rheostat? It is because they have high resistivity and low temperature coefficient. Okay, these materials are having high resistivity and low temperature coefficient of resistance. How does resistivity of wire depend on length and area of cross section of its wire? Resistivity of wire or conductor does not depend on length and area of the wire. What is resistance of the wire? It is opposition offered by the wire for the flow of current. What is a function of resistance in circuit? Resistance na ಏನಕ್ಕೆ ಯೂಸ್ ಮಾಡ್ತೀವಿ, ಅದರ ಫಂಕ್ಷನ್ ಏನು ಅಂದ್ರೆ to control the current in the circuit. Why ammeter is not connected in parallel? ಆಮೀಟರ್ ಯಾವತ್ತು ಹೆಂಗ್ ಕನೆಕ್ಟ್ ಮಾಡ್ತೀವಿ ನಾವು, ಸೀರೀಸ್ ಆಗಿ ಕನೆಕ್ಟ್ ಮಾಡಿರ್ತೀವಿ. ಯಾಕೆ ಪ್ಯಾರಲಲ್ ಆಗಿ ಮಾಡಲ್ಲ? ಇಫ್ ಅನ್ ಆಮೀಟರ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್ ಡಿಕ್ರೀಸಸ್. ಅ ಲಾರ್ಜ್ ಕರೆಂಟ್ ಫ್ಲೋಸ್ ಇನ್ ದಿ ಸರ್ಕ್ಯೂಟ್ ವಿಚ್ ಮೇ ಡ್ಯಾಮೇಜ್ ದಿ ಆಮೀಟರ್. ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ನಾನು ಅವಾಗ್ಲೇ ಹೇಳಿದಂಗೆ ಎರಡು ವೈರ್ ಪ್ಯಾರಲಲ್ ಆಗಿತ್ತು ಅಂದ್ರೆ ಅದು ಎರಡರ ವೈರ್ ನ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ ಪ್ಯಾರಲಲ್ ಅಲ್ಲಿ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಲಾರ್ಜ್ ಕರೆಂಟ್ ಫ್ಲೋಸ್ ಅಂಡ್ ಹೆನ್ಸ್ ಇಟ್ ಡ್ಯಾಮೇಜಸ್ ದಿ ಸರ್ಕ್ಯೂಟ್. ವೈ ವೋಲ್ಟ್ ಮೀಟರ್ ಇಸ್ ನಾಟ್ ಕನೆಕ್ಟೆಡ್ ಇನ್ ಸೀರೀಸ್? ಸೊ ವೋಲ್ಟ್ ಮೀಟರ್ ನ ಸೀರೀಸ್ ಆಗಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ಇಫ್ ಎ ರೆಸಿಸ್ಟೆನ್ಸ್ ಇನ್ಕ್ರೀಸಸ್, ಕರೆಂಟ್ ಥ್ರೂ ದಿ ಸರ್ಕ್ಯೂಟ್ ಡಿಕ್ರೀಸಸ್. ಓಕೆ, ಇದೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ವೈವಾ ಕ್ವಶನ್ಸ್ ಆಗಿತ್ತು. ನೋಟ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಏನಾದ್ರು ಹೆಲ್ಪ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.